ರಾಜ್ಯದಲ್ಲಿ ಕಾಂಗ್ರೆಸ್ನ ಬಹುಮತದ ಸರ್ಕಾರ ಬಂದಿದೆ. ಚುನಾವಣೆಯ ಪೂರ್ವದಲ್ಲಿ 5 ಉಚಿತ ಉಡುಗೊರೆಗಳ ಆಶ್ವಾಸನೆ ಮುಖಾಂತರ ಈ ಸರ್ಕಾರ ಬಂದಿದೆ. ಆಗ ವಿರೋಧ ಪಕ್ಷದ ನಾಯಕರಾಗಿದ್ದ ಈಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ, ಆಗ ಕಾಂಗ್ರೆಸ್ಸಿನ ಅಧ್ಯಕ್ಷ ಆಗಿದ್ದ ಈಗ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ 5 ಉಡುಗೊರೆಗಳ ಬಗ್ಗೆ, ಉಚಿತ ಯೋಜನೆಗಳ ಬಗ್ಗೆ ಕರೆಯನ್ನು ಕೊಡ್ತಾ ಉಚಿತವಾಗಿರ್ತಕ್ಕಂಥ ವಿದ್ಯುತ್ 200 ಯೂನಿಟ್ ಸರ್ಕಾರ ಬಂದು 24 ಗಂಟೆಯಲ್ಲಿ ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಉಲ್ಲೇಖಗಳನ್ನು ಮಾಡಿದರು. ಪ್ರತಿ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀವಿ, ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿ ಕೊಡ್ತೀವಿ ಅನ್ನುವಂಥ ಆಶ್ವಾಸನೆಗಳನ್ನು ಈ ಸರ್ಕಾರ ಕೊಟ್ಟಿತ್ತು. ಕಾಂಗ್ರೆಸ್ ಪಾರ್ಟಿ ಕೊಟ್ಟಿತ್ತು. ಇವತ್ತು 24 ಗಂಟೆ ಬಿಟ್ಟು 20 ದಿವಸ ಕಳೆದರೂ ಯಾವುದೇ ಯೋಜನೆಗಳ ಬಗ್ಗೆ ಸರಿಯಾಗಿರ್ತಕ್ಕಂತಹ ಮಾತುಗಳು ಬರ್ತಾ ಇಲ್ಲ. ಉಚಿತ ಉಡುಗೊರೆಗಳ ಆದೇಶವನ್ನು ಮಾಡಿದ್ದಾರೆ, ಯಾವಾಗದಿಂದ ಕೊಡ್ತೇವೆ ಅನ್ನುವಂಥದ್ದಕ್ಕೂ ಉಲ್ಲೇಖಗಳಿಲ್ಲ. ಅದರ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಈ ಸರ್ಕಾರ ಬಂದಿದೆ. ಅವತ್ತು ಭಾಷಣದಲ್ಲಿ ಸಿದ್ದರಾಮಯ್ಯ ಹೇಳಿದರು, ಉಚಿತವಾಗಿರುವಂಥದ್ದು ಕೇವಲ ಬಡವರಿಗೆ ಮಾತ್ರ ಅಲ್ಲ, ನನ್ನನ್ನೂ ಸೇರಿಸಿ, ಸಿದ್ದರಾಮಯ್ಯನನ್ನೂ ಸೇರಿಸಿ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಉಚಿತ ವಿದ್ಯುತ್ನ ಬಗ್ಗೆ ಹೇಳಿದಾಗ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಹೆಸರನ್ನು ಹೇಳಿ ನಿನಗೂ ಬರುತ್ತೆ, ನಿನಗೂ ಬರುತ್ತೆ, ನಿನಗೂ ಬರುತ್ತೆ ಅಂತ ಹೇಳಿದರು. ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀವಿ ಹೇಳಿದಾಗ ಆ ಸಭೆಯಲ್ಲಿ ಇರ್ತಕ್ಕಂಥ ಒಬ್ಬರ ಹೆಸರನ್ನು ಹೇಳಿ ನಿನ್ನ ಹೆಂಡತಿಗೂ ಬರ್ತದೆ ಅಂತ ಹೇಳಿದರೆ ಆಗ ಮಾನದಂಡಗಳು ಯಾವುದೂ ಇರಲಿಲ್ಲ. ಈ ರಾಜ್ಯದ ಪ್ರತಿಯೊಬ್ಬನಿಗೂ ಉಚಿತವಾಗಿರ್ತಕ್ಕಂಥ ವಿದ್ಯುತ್, ಪ್ರತಿಯೊಂದು ಮಹಿಳೆಗೂ 2,000 ರೂಪಾಯಿ, ಪ್ರತಿಯೊಬ್ಬ ನಿರುದ್ಯೋಗ ಯುವಕನಿಗೂ 3,000 ರೂಪಾಯಿ, ಮತ್ತು ಬಸ್ಸಲ್ಲಿ ಓಡಾಡುವವರಿಗೆ ಉಚಿತವಾಗಿರ್ತಕ್ಕಂಥ ಧರ್ಮಸ್ಥಳ ಹೋಗಲಿ, ಸುಬ್ರಹ್ಮಣ್ಯ ಹೋಗಲಿ, ಮದುವೆಗೆ ಹೋಗಲಿ, ಎಲ್ಲಿ ಹೋಗಬೇಕಿದ್ರೂ ಉಚಿತವಾಗಿರ್ತಕ್ಕಂಥ ಮಹಿಳೆಯರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ತೀವಿ ಅಂತ ಹೇಳುವಂಥದ್ದನ್ನು ಸಿದ್ದರಾಮಯ್ಯ ಹೇಳಿದರು. ಸಿದ್ದರಾಮಯ್ಯ ಆಗ ವಿರೋಧ ಪಕ್ಷದ ನಾಯಕರು, ಕಾಂಗ್ರೆಸ್ ಪಕ್ಷದ ನಾಯಕರು, ಇವತ್ತೊಬ್ಬ ಮುಖ್ಯಮಂತ್ರಿ ಜವಾಬ್ದಾರಿ ಇರತಕ್ಕಂಥ ಸ್ಥಾನದಲ್ಲಿ ಹೇಳಿದ್ದಾರೆ. ಇವತ್ತು ಇದು ಯಾವುದನ್ನು ಈಡೇರಿಸುವಲ್ಲಿ ವಿಫಲ ಆಗಿದೆ. ಜನ ಇವರ ಆಶ್ವಾಸನೆಗಳನ್ನು ನಂಬಿ ಮತವನ್ನು ಹಾಕಿದ್ದಾರೆ. ಇವತ್ತು ಮತದಾನ ಮಾಡಿರ್ತಕ್ಕಂಥ ಮತದಾರ ಬಿಲ್ ಕಟ್ಟಲಿಕ್ಕೆ ಬರ್ತಕ್ಕಂಥವರಲ್ಲಿ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಹಾಗಾಗಿ ಇವತ್ತು ಮತದಾರನು ಸಮಸ್ಯೆಯಲ್ಲಿ ಸಿಕ್ಕೊಂಡಿದ್ದಾನೆ, ನೌಕರರು ಸಮಸ್ಯೆಯಲ್ಲಿ ಸಿಕ್ಕೊಂಡಿದ್ದಾರೆ. 10 ಕಡೆಗಳಲ್ಲಿ ನೌಕರರ ಮೇಲೆ ಹಲ್ಲೆಗಳು ನಡೀತಾ ಇದ್ದಾವೆ. ನನ್ನ ಜನ ಸರಿ ಇದ್ದಾರೆ, ಯಾಕಂದರೆ ಇದು ಉಚಿತ ಕೊಡಬಾರ್ದು, ಜನ ಬಿಲ್ ಕಟ್ಟಬಾರ್ದು ಅಂತಲೇ ನಾನು ಕರೆ ಕೊಡ್ತೀನಿ. ಯಾಕಂದರೆ ಅವರೇ ಹೇಳಿರ್ತಕ್ಕಂಥ ನಮ್ಮ ಸರ್ಕಾರ ಬಂದು 24 ಗಂಟೆಯಲ್ಲಿ ಕೊಡ್ತೀವಿ ಹೇಳಿದ್ದಾರೆ. ಇವತ್ತು 20 ದಿವಸ ಕಳೆದರೂ ಇನ್ನೂ ಕೊಡದಿದ್ದರೆ ಜನ ಆಕ್ರೋಶ ಆಗೋದು ಸಹಜವಾಗಿ. ಬಿಲ್ ಯಾವುದೇ ಜನ ಕಟ್ಟಬಾರ್ದು. ಮತ್ತು ಆ ಸಂದರ್ಭದಲ್ಲಿ ಎಲ್ಲಾದರೂ ಗಲಾಟೆಗಳಾದರೆ, ಜನರಿಗೆ ಸಮಸ್ಯೆಗಳಾದರೆ ನಾವು ಜನರ ಪರವಾಗಿರ್ತೇವೆ. ಭಾರತೀಯ ಜನತಾ ಪಾರ್ಟಿ ಜನರ ಪರವಾಗಿರ್ತದೆ. ಜನರ ಪರವಾಗಿ ನಾವು ಹೋರಾಟಗಳನ್ನು ಮಾಡ್ತೀವಿ. ನೌಕರರಿಗೆ ಹಲ್ಲೆ ಮತ್ತು ಏನಾದರೂ ಆದರೆ ಅದಕ್ಕೆ ಸರ್ಕಾರವೇ ಹೊಣೆ ಆಗ್ತದೆ, ಸರ್ಕಾರವೇ ಬಾಧ್ಯ ಆಗ್ತದೆ. ಎಲ್ಲ ಕಾರಣಕ್ಕೆ ಇವತ್ತು ಅಶಾಂತಿ ವಾತಾವರಣ ನಿರ್ಮಾಣ ಆಗಿದೆ. ಬಸ್ಸಿಗೆ ಹತ್ತಿ ಕಂಡಕ್ಟರ್ಗಳಿಗೆ ಜನ ಗಲಾಟೆ ಮಾಡ್ತಾ ಇದ್ದಾರೆ, ಹಣ ಕೊಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಂಡಕ್ಟರ್ಗಳ ಮೇಲೆ ಹಲ್ಲೆ ನಡೀತಾ ಇದೆ. ಆದರೆ ಇವತ್ತು ಈ ಕಾಂಗ್ರೆಸ್ಸಿನ ಒಂದು ರಾಜನೀತಿಯಿಂದಾಗಿ ಇಡೀ ರಾಜ್ಯದಲ್ಲಿ ಅರಾಜಕತೆ ಪ್ರಾರಂಭ ಆಗಿದೆ. ಹಾಗಾಗಿ ನಾನು ಜನರಲ್ಲಿ ವಿನಂತಿ ಮಾಡೋದಿಷ್ಟೇ, ಯಾವುದೇ ಕಾರಣಕ್ಕೆ ಬಿಲ್ ಕಟ್ಟುವಂಥ ಅವಶ್ಯಕತೆಗಳಿಲ್ಲ. ಸರ್ಕಾರ ಹೇಳಿದೆ, ಸರ್ಕಾರದ ಪ್ರಮುಖರು ಹೇಳಿರ್ತಕ್ಕಂಥದ್ದು ಇವತ್ತು ಆದೇಶ ಆಗಿದೆ ಅಂತ ಹೇಳಿದ್ದಾರೆ. ಯಾವಾಗದಿಂದ ಅಂತ ಹೇಳಿ ಅವರು ಬಸ್ಸುಗಳಿಗೆ ಜನ ಟಿಕೆಟ್ ಕೊಡುವಂಥ ಅವಶ್ಯಕತೆಗಳಿಲ್ಲ. ನಾವು ಇನ್ನೂ 1 ತಿಂಗಳು ಕಾಯ್ತೀವಿ, ಅವಕಾಶಗಳನ್ನು ಕಾಂಗ್ರೆಸ್ ಪಾರ್ಟಿಗೆ ಸರ್ಕಾರಕ್ಕೆ ಕೊಡ್ತೀವಿ. ಆ ನಂತರ ಇದು ಸರಿಯಾಗಿದ್ದರೆ ನಾವು ಹೋರಾಟಗಳನ್ನು ಪ್ರಾರಂಭ ಮಾಡ್ತೀವಿ. ರಾಷ್ಟ್ರಭಕ್ತಿಯನ್ನು ಕಲಿಸ್ತಕ್ಕಂಥದ್ದು ನಾನು ಇವತ್ತು ಹೇಳ್ತೇನೆ ಖರ್ಗೆ ಅವರಿಗೆ. ಇವತ್ತು ಈ ದೇಶ ನಡೆಸೋದು ಪ್ರಧಾನಮಂತ್ರಿ, RSS ಸ್ವಯಂ ಸೇವಕ. ಈ ದೇಶದ ಕೇಂದ್ರದಲ್ಲಿರ್ತಕ್ಕಂಥವರೆಲ್ಲರೂ RSS ಸ್ವಯಂ ಸೇವಕರು, ನಾವೆಲ್ಲರೂ ಸ್ವಯಂ ಸೇವಕರು. ನೆಹರು RSS ನಿಷೇಧಕ್ಕೆ ಕೈ ಹಾಕಿದ್ರು, ಕೈ ಸುಟ್ಕೊಂಡಿದ್ದಾರೆ. ಇಂದಿರಾ ಗಾಂಧಿಯವರು RSS ನಿಷೇಧಕ್ಕೆ ಕೈ ಹಾಕಿದ್ರು, ಕೈ ಸುಟ್ಕೊಂಡಿದ್ದಾರೆ. ನರಸಿಂಹರಾವ್ ಸರ್ಕಾರ ಇದ್ದಾಗಲೂ RSSಗೆ ನಿಷೇಧ ಹೇರ್ತಕ್ಕಂಥ ಕೆಲಸವನ್ನು ಯಾವಾಗ ಕಾಂಗ್ರೆಸ್ ಸರ್ಕಾರ ನಿಷೇಧ ಹೇರಿದೆ ಮತ್ತೆ ಆ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ರಾಷ್ಟ್ರದಲ್ಲಿ. ಬಜರಂಗ ದಳ RSS ನಿಷೇಧಕ್ಕೆ ಕೈ ಹಾಕಿ ನೋಡಿ ಏನಾಗ್ತೀರಿ ನೀವು. ಕಾಂಗ್ರೆಸ್ ಸುಟ್ಟು ಬುದ್ಧಿ ಆಗುತ್ತೆ, ಸಿದ್ದರಾಮಯ್ಯ ರಾಜಕಾರಣದಲ್ಲಿ ಇಲ್ಲ ಅಂತ ಆಗ್ತಾರೆ.
ಪ್ರಿಯಾಂಕಾ ಖರ್ಗೆ ಸ್ವಲ್ಪ ಈ ದೇಶದ ಇತಿಹಾಸಗಳನ್ನು ತಿಳಿಯೋದು ಒಳ್ಳೆಯದು. ಈ ವಿಭಜನವಾದಿಗಳು ನಿಮಗೆ ಮನಸ್ಸಿದ್ರೆ, ತಾಕತ್ತಿದ್ರೆ, ಸಿದ್ದರಾಮಯ್ಯನಿಗೆ ತಾಕತ್ತಿದ್ರೆ ಅಥವಾ ಪ್ರಿಯಾಂಕಾ ಖರ್ಗೆಗೆ ತಾಕತ್ತಿದ್ರೆ, ಮೊನ್ನೆ ವಿಜಯೋತ್ಸವದಲ್ಲಿ ಪಾಕಿಸ್ತಾನದ ಧ್ವಜ ಹಿಡಿದಿದ್ದಾರೆ ಕಾಂಗ್ರೆಸ್ನ ಸಭೆಯಲ್ಲಿ. ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದ್ದಾರೆ, ರಾಷ್ಟ್ರ ವಿರೋಧಿ ಘೋಷಣೆಗಳನ್ನು ಹಾಕಿದ್ದಾರೆ, ರಾಷ್ಟ್ರ ವಿರೋಧಿ ಧ್ವಜಗಳನ್ನು ಹಿಡಿದಿದ್ದಾರೆ. ಇದು ದೊಡ್ಡದಾಗಿರ್ತಕ್ಕಂಥ ಘಟನೆ. ಅಂತಹ ಯಾರ್ಯಾರಿದ್ದಾರೆ ನಿಮ್ಮ ಮೆರವಣಿಗೆಯಲ್ಲಿದ್ದರೂ ಬಂಧಿಸಿ ಅವರನ್ನು. ರಾಷ್ಟ್ರ ವಿರೋಧಿ ಇಲ್ಲಂದರೆ ಕಾಂಗ್ರೆಸ್ ರಾಷ್ಟ್ರ ವಿರೋಧಿಗಳಿಗೆ ಪ್ರೇರಕ ಶಕ್ತಿ ಅಂತಾಗುತ್ತೆ. ನಿಮ್ಮ ಮೆರವಣಿಗೆಯಲ್ಲಿರ್ತಕ್ಕಂಥದ್ದು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದ್ದು ನಿಮ್ಮ ಮೆರವಣಿಗೆಯಲ್ಲಿ, ಪಾಕಿಸ್ತಾನಕ್ಕೆ ಜಯಘೋಷಗಳನ್ನು ಹಾಕಿರುವಂಥ ನಿಮ್ಮ ಸಭೆಗಳಲ್ಲಿ, ಪಾಕಿಸ್ತಾನದ ಪರವಾಗಿ ವಾದ ಮಾಡಿರುವಂಥ ನಿಮ್ಮ ಸಭೆಗಳಲ್ಲಿ, ಪಾಕಿಸ್ತಾನದ ಧ್ವಜ ಹಿಡಿದಿರುವಂಥದ್ದು ನಿಮ್ಮ ಸಭೆಗಳಲ್ಲಿ, ಭಾರತಕ್ಕೆ ತುಚ್ಛವಾಗಿ ಮಾತನಾಡಿರ್ತಕ್ಕಂಥ ನಿಮ್ಮ ಸಭೆಗಳಲ್ಲಿ ಅವ್ರ ಬಗ್ಗೆ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಂಡು ಅದನ್ನು ತೋರಿಸಿ ನೀವು. ಅದು ಬಿಟ್ಟು ಈ ರಾಜ್ಯವನ್ನು ವಿಭಜನವಾದಿಗಳ ಮುಖಾಂತರವಾಗಿ ಕಾರ್ಯ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತದೆ. ಪ್ರಿಯಾಂಕಾ ಖರ್ಗೆ ಒಂದು ಎಚ್ಚೆತ್ತುಕೊಳ್ಳೋದು ಒಳ್ಳೆಯದು, ಬಾಯಿಗೆ ಹಿಡಿತ ಇಟ್ಕೊಳ್ಳೋದು ಒಳ್ಳೆಯದು, ನಾಲಿಗೆ ಹಿಡಿತದಿಂದ ಮಾತಾಡೋದು ಒಳ್ಳೆಯದು, RSS ಏನು ಅಂತ ಅಧ್ಯಯನ ಮಾಡೋದು ಒಳ್ಳೆಯದು. ಬಜರಂಗ ದಳ ನಿಷೇಧ ಮಾಡಲಿಕ್ಕೆ ನಿಮಗೆ ಹಕ್ಕು ಇಲ್ಲ, ನ್ಯಾಯವಿಲ್ಲ. ನೀವು ತಾಕತ್ತಿದ್ರೆ ನಿಮ್ಮ ಕೈಯಲ್ಲಿರ್ತಕ್ಕಂಥ ಪಾಕಿಸ್ತಾನದ ಪರವಾಗಿ ಘೋಷಣೆ ಮಾಡಿರ್ತಕ್ಕಂಥ ಬಂಧಿಸಿ. ನೋಡಿ, PFIಯನ್ನು ಕೇಂದ್ರ ಸರ್ಕಾರ ಈಗಾಗಲೇ ನಿಷೇಧ ಮಾಡಿದೆ. ಇವರೇನು ನಿಷೇಧ ಮಾಡ್ತಾರೆ? ಬುದ್ಧಿವಂತಿಕೆ ಪ್ರದರ್ಶನ. PFI ನಿಷೇಧ ಮಾಡಿದ್ದು ಕಾಂಗ್ರೆಸ್ ಅಲ್ಲ, ನಾವು ಮಾಡಿದ್ದೇವೆ. NIA ಮುಖಾಂತರ PFIಯಲ್ಲಿ ಯಾರ್ಯಾರು ವಿಭಜನವಾದಿಗಳಿದ್ದಾರೆ ಅವರನ್ನು ಬಂಧಿಸುವ ಕೆಲಸವನ್ನು ಮಾಡಿದೆ. ಇವರು ಯಾವ ಕೆಲಸವೂ ಇಲ್ಲ. ಮತ್ತು RSS ರಾಷ್ಟ್ರಭಕ್ತಿಯ ಸಂಕೇತ ಅನ್ನತಕ್ಕಂಥದ್ದು ಕಾಂಗ್ರೆಸ್ನಲ್ಲೇ ಹೇಳಿದ್ದಾರೆ. ಸ್ವಲ್ಪ DK ಶಿವಕುಮಾರ್ ಹತ್ರ ಕೇಳಿ, ಅವರೇ ಪ್ರಾರ್ಥನೆ ಹೇಳ್ತಾರೆ, ವಿಧಾನಸಭೆಯಲ್ಲೇ ಪ್ರಾರ್ಥನೆ ಹೇಳ್ತಾರೆ. ಅದರಲ್ಲಿ ಆ ಪ್ರಾರ್ಥನೆಯಲ್ಲಿ ಏನಿದೆ ತಿಳ್ಕೊಳ್ಳಿಸಿ ಖರ್ಗೆ ಅವರು. ಸ್ವಲ್ಪ ಒಟ್ಟು ಇವತ್ತು ಈ ರಾಜ್ಯವನ್ನು ವಿಭಜನವಾದ ದ್ವೇಷದ ರಾಜಕಾರಣ ಇದರ ಮುಖಾಂತರವಾಗಿ ಆಡಳಿತ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ. ನನಗನ್ನಿಸಿ ಇವತ್ತು ಗೊಂದಲವನ್ನು ಇವರಿಗೆ ಆಡಳಿತ ನಡೆಸಲಿಕ್ಕೆ ಆಗ್ತಾಯಿಲ್ಲ. ಮಂತ್ರಿಮಂಡಲದಲ್ಲಿ ಗೊಂದಲಗಳಿದ್ದಾವೆ, ಮಂತ್ರಿಗಳಲ್ಲಿ ಗೊಂದಲಗಳಿದ್ದಾವೆ. ಯಾರು ಮಂತ್ರಿ ಆಗಬೇಕು ಅನ್ನತಕ್ಕಂಥ ಚರ್ಚೆಗಳು ಪ್ರಾರಂಭ ಆಗಿದೆ. ಕೆಲವೇ ದಿನಗಳಲ್ಲಿ ಇದು ವಿಭಜನೆ ಆಗುತ್ತೆ. ಈ ಭಯದಿಂದ RSS, ಬಜರಂಗ ದಳ, ಬೇರೆ ಬೇರೆ ಇಂಥ ಘಟನೆಗಳನ್ನು ಇಟ್ಕೊಂಡು ಒಂದು ವಾತಾವರಣ ಎಬ್ಬಿಸಿ ಕಾಂಗ್ರೆಸ್ಸನ್ನು ಗಟ್ಟಿ ಕಾಂಗ್ರೆಸ್ಸನ್ನು ಹಿಡ್ಕೊಳ್ಳುವಂಥ ಪ್ರಯತ್ನಕ್ಕೆ ಕೇಳಿದ್ರೆ ರಾಜ್ಯದಲ್ಲಿ ಬೇರೆ ಸುದ್ದಿ. ಇವರ ಜಗಳ ಹೊರಗೆ ಬರಬಾರ್ದು, ಇವರ ಬೀದಿ ಕಾಳಗ ಹೊರಗೆ ಬರಬಾರ್ದು. ಅದಕ್ಕೋಸ್ಕರ ಈ ರೀತಿದ್ದು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಒಳ ಜಗಳ ಇವತ್ತು ಬೀದಿ ಕಾಳಗಾಗಿ ಹೊರಗೆ ಬಂದಿದೆ. ಹಾಗಾಗಿ ಇದೊಂದು ಷಡ್ಯಂತರ ಕಾಂಗ್ರೆಸ್. ರಾಜ್ಯದಲ್ಲಿ ಕಾಂಗ್ರೆಸ್ನ ಬಹುಮತದ ಸರ್ಕಾರ ಬಂದಿದೆ. ಚುನಾವಣೆಯ ಪೂರ್ವದಲ್ಲಿ 5 ಉಚಿತ ಉಡುಗೊರೆಗಳ ಆಶ್ವಾಸನೆ ಮುಖಾಂತರ ಈ ಸರ್ಕಾರ ಬಂದಿದೆ. ಆಗ ವಿರೋಧ ಪಕ್ಷದ ನಾಯಕರಾಗಿದ್ದ, ಈಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ, ಆಗ ಕಾಂಗ್ರೆಸ್ಸಿನ ಅಧ್ಯಕ್ಷ ಆಗಿದ್ದ, ಈಗ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ 5 ಉಡುಗೊರೆಗಳ ಬಗ್ಗೆ, ಉಚಿತ ಯೋಜನೆಗಳ ಬಗ್ಗೆ ಕರೆಯನ್ನು ಕೊಡ್ತಾ ಉಚಿತವಾಗಿರ್ತಕ್ಕಂಥ ವಿದ್ಯುತ್ 200 ಯೂನಿಟ್ ಸರ್ಕಾರ ಬಂದು 24 ಗಂಟೆಯಲ್ಲಿ ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಉಲ್ಲೇಖಗಳನ್ನು ಮಾಡಿದರು. ಪ್ರತಿ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀವಿ, ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿ ಕೊಡ್ತೀವಿ ಅನ್ನುವಂಥ ಆಶ್ವಾಸನೆಗಳನ್ನು ಈ ಸರ್ಕಾರ ಕೊಟ್ಟಿತ್ತು. ಕಾಂಗ್ರೆಸ್ ಪಾರ್ಟಿ ಕೊಟ್ಟಿತ್ತು. ಇವತ್ತು 24 ಗಂಟೆ ಬಿಟ್ಟು 20 ದಿವಸ ಕಳೆದರೂ ಯಾವುದೇ ಯೋಜನೆಗಳ ಬಗ್ಗೆ ಸರಿಯಾಗಿರ್ತಕ್ಕಂತಹ ಮಾತುಗಳು ಬರ್ತಾ ಇಲ್ಲ. ಉಚಿತ ಉಡುಗೊರೆಗಳ ಆದೇಶವನ್ನು ಮಾಡಿದ್ದಾರೆ, ಯಾವಾಗದಿಂದ ಕೊಡ್ತೇವೆ ಅನ್ನುವಂಥದ್ದಕ್ಕೂ ಉಲ್ಲೇಖಗಳಿಲ್ಲ. ಅದರ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಈ ಸರ್ಕಾರ ಬಂದಿದೆ. ಅವತ್ತು ಭಾಷಣದಲ್ಲಿ ಸಿದ್ದರಾಮಯ್ಯ ಹೇಳಿದರು, ಉಚಿತವಾಗಿರುವಂಥದ್ದು ಕೇವಲ ಬಡವರಿಗೆ ಮಾತ್ರ ಅಲ್ಲ, ನನ್ನನ್ನೂ ಸೇರಿಸಿ, ಸಿದ್ದರಾಮಯ್ಯನನ್ನೂ ಸೇರಿಸಿ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಉಚಿತ ವಿದ್ಯುತ್ನ ಬಗ್ಗೆ ಹೇಳಿದಾಗ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಹೆಸರನ್ನು ಹೇಳಿ ನಿನಗೂ ಬರುತ್ತೆ, ನಿನಗೂ ಬರುತ್ತೆ, ನಿನಗೂ ಬರುತ್ತೆ ಅಂತ ಹೇಳಿದರು. ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀವಿ ಹೇಳಿದಾಗ ಆ ಸಭೆಯಲ್ಲೇ ಇರ್ತಕ್ಕಂಥ ಒಬ್ಬರ ಹೆಸರನ್ನು ಹೇಳಿ ನಿನ್ನ ಹೆಂಡತಿಗೂ ಬರ್ತದೆ ಅಂತ ಹೇಳಿದ್ದಾರೆ. ಹೇಳಿದರೆ ಆಗ ಮಾನದಂಡಗಳು ಯಾವುದೂ ಇರಲಿಲ್ಲ. ಈ ರಾಜ್ಯದ ಪ್ರತಿಯೊಬ್ಬನಿಗೂ ಉಚಿತವಾಗಿರ್ತಕ್ಕಂಥ ವಿದ್ಯುತ್, ಪ್ರತಿಯೊಂದು ಮಹಿಳೆಗೂ 2,000 ರೂಪಾಯಿ, ಪ್ರತಿಯೊಬ್ಬ ನಿರುದ್ಯೋಗ ಯುವಕನಿಗೂ 3,000 ರೂಪಾಯಿ, ಮತ್ತು ಬಸ್ಸಲ್ಲಿ ಓಡಾಡುವವರಿಗೆ ಉಚಿತವಾಗಿರ್ತಕ್ಕಂಥ ಧರ್ಮಸ್ಥಳ ಹೋಗಲಿ, ಸುಬ್ರಹ್ಮಣ್ಯ ಹೋಗಲಿ, ಮದುವೆಗೆ ಹೋಗಲಿ, ಎಲ್ಲಿ ಹೋಗಬೇಕಿದ್ರೂ
ಉಚಿತವಾಗಿರ್ತಕ್ಕಂಥ ಮಹಿಳೆಯರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ತೀವಿ ಅಂತ ಹೇಳುವಂಥದ್ದನ್ನು ಸಿದ್ದರಾಮಣ್ಣ ಹೇಳಿದರು. ಸಿದ್ದರಾಮಣ್ಣ ಆಗ ವಿರೋಧ ಪಕ್ಷದ ನಾಯಕರು, ಕಾಂಗ್ರೆಸ್ ಪಕ್ಷದ ನಾಯಕರು, ಇವತ್ತೊಬ್ಬ ಮುಖ್ಯಮಂತ್ರಿ ಜವಾಬ್ದಾರಿ ಇರತಕ್ಕಂಥ ಸ್ಥಾನದಲ್ಲಿ ಹೇಳಿದ್ದಾರೆ ಅವರು. ಇವತ್ತು ಇದು ಯಾವುದನ್ನು ಈಡೇರಿಸುವಲ್ಲಿ ವಿಫಲ ಆಗಿದೆ. ಜನ ಇವರ ಆಶ್ವಾಸನೆಗಳನ್ನು ನಂಬಿ ಮತವನ್ನು ಹಾಕಿದ್ದಾರೆ. ಇವತ್ತು ಮತದಾನ ಮಾಡಿರ್ತಕ್ಕಂಥ ಮತದಾರ ಬಿಲ್ ಕಟ್ಟಲಿಕ್ಕೆ ಬರ್ತಕ್ಕಂಥವರಲ್ಲಿ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಹಾಗಾಗಿ ಇವತ್ತು ಮತದಾರನು ಸಮಸ್ಯೆಯಲ್ಲಿ ಸಿಕ್ಕೊಂಡಿದ್ದಾನೆ, ನೌಕರರು ಸಮಸ್ಯೆಯಲ್ಲಿ ಸಿಕ್ಕೊಂಡಿದ್ದಾರೆ. 10 ಕಡೆಗಳಲ್ಲಿ ನೌಕರರ ಮೇಲೆ ಹಲ್ಲೆಗಳು ನಡೀತಾ ಇದ್ದಾವೆ. ನನ್ನ ಜನ ಸರಿ ಇದ್ದಾರೆ, ಯಾಕಂದರೆ ಇದು ಉಚಿತ ಕೊಡಬಾರ್ದು, ಜನ ಬಿಲ್ ಕಟ್ಟಬಾರ್ದು ಅಂತಲೇ ನಾನು ಕರೆ ಕೊಡ್ತೀನಿ. ಯಾಕಂದರೆ ಅವರೇ ಹೇಳಿರ್ತಕ್ಕಂಥ ನಮ್ಮ ಸರ್ಕಾರ ಬಂದು 24 ಗಂಟೆಯಲ್ಲಿ ಕೊಡ್ತೀವಿ ಹೇಳಿದ್ದಾರೆ. ಇವತ್ತು 20 ದಿವಸ ಕಳೆದರೂ ಇನ್ನೂ ಕೊಡದಿದ್ದರೆ ಜನ ಆಕ್ರೋಶ ಆಗೋದು ಸಹಜವಾಗಿ. ಬಿಲ್ ಯಾವುದೇ ಜನ ಕಟ್ಟಬಾರ್ದು. ಮತ್ತು ಆ ಸಂದರ್ಭದಲ್ಲಿ ಎಲ್ಲಾದರೂ ಗಲಾಟೆಗಳಾದರೆ, ಜನರಿಗೆ ಸಮಸ್ಯೆಗಳಾದರೆ ನಾವು ಜನರ ಪರವಾಗಿರ್ತೇವೆ. ಭಾರತೀಯ ಜನತಾ ಪಾರ್ಟಿ ಜನರ ಪರವಾಗಿರ್ತದೆ. ಜನರ ಪರವಾಗಿ ನಾವು ಹೋರಾಟಗಳನ್ನು ಮಾಡ್ತೀವಿ. ನೌಕರರಿಗೆ ಹಲ್ಲೆ ಮತ್ತು ಏನಾದರೂ ಆದರೆ ಅದಕ್ಕೆ ಸರ್ಕಾರವೇ ಹೊಣೆ ಆಗ್ತದೆ, ಸರ್ಕಾರವೇ ಬಾಧ್ಯ ಆಗ್ತದೆ. ಎಲ್ಲ ಕಾರಣಕ್ಕೆ ಇವತ್ತು ಅಶಾಂತಿ ವಾತಾವರಣ ನಿರ್ಮಾಣ ಆಗಿದೆ. ಬಸ್ಸಿಗೆ ಹತ್ತಿ ಕಂಡಕ್ಟರ್ಗಳಿಗೆ ಜನ ಗಲಾಟೆ ಮಾಡ್ತಾ ಇದ್ದಾರೆ, ಹಣ ಕೊಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಂಡಕ್ಟರ್ಗಳ ಮೇಲೆ ಹಲ್ಲೆ ನಡೀತಾ ಇದೆ. ಆದರೆ ಇವತ್ತು ಈ ಕಾಂಗ್ರೆಸ್ಸಿನ ಒಂದು ರಾಜನೀತಿಯಿಂದಾಗಿ ಇಡೀ ರಾಜ್ಯದಲ್ಲಿ ಅರಾಜಕತೆ ಪ್ರಾರಂಭ ಆಗಿದೆ. ಹಾಗಾಗಿ ನಾನು ಜನರಲ್ಲಿ ವಿನಂತಿ ಮಾಡೋದಿಷ್ಟೇ, ಯಾವುದೇ ಕಾರಣಕ್ಕೆ ಬಿಲ್ ಕಟ್ಟುವಂಥ ಅವಶ್ಯಕತೆಗಳಿಲ್ಲ. ಸರ್ಕಾರ ಹೇಳಿದೆ, ಸರ್ಕಾರದ ಪ್ರಮುಖರು ಹೇಳಿರ್ತಕ್ಕಂಥದ್ದು ಇವತ್ತು ಆದೇಶ ಆಗಿದೆ ಅಂತ ಹೇಳಿದ್ದಾರೆ. ಯಾವಾಗದಿಂದ ಅಂತ ಹೇಳಿ ಅವರು ಬಸ್ಸುಗಳಿಗೆ ಜನ ಟಿಕೆಟ್ ಕೊಡುವಂಥ ಅವಶ್ಯಕತೆಗಳಿಲ್ಲ. ನಾವು ಇನ್ನೂ 1 ತಿಂಗಳು ಕಾಯ್ತೇವೆ. ಅವಕಾಶಗಳನ್ನು ಕಾಂಗ್ರೆಸ್ ಪಾರ್ಟಿಗೆ ಸರ್ಕಾರಕ್ಕೆ ಕೊಡ್ತೀವಿ. ಆ ನಂತರ ಇದು ಸರಿಯಾಗಿದ್ರೆ ನಾವು ಹೋರಾಟಗಳನ್ನು ಪ್ರಾರಂಭ ಮಾಡ್ತೀವಿ. ರಾಷ್ಟ್ರಭಕ್ತಿಯನ್ನು ಕಲಿಸ್ತಕ್ಕಂಥದ್ದು ನಾನು ಇವತ್ತು ಹೇಳ್ತೇನೆ ಖರ್ಗೆ ಅವರಿಗೆ. ಇವತ್ತು ಈ ದೇಶ ನಡೆಸೋದು ಪ್ರಧಾನಮಂತ್ರಿ, RSS ಸ್ವಯಂ ಸೇವಕ. ಈ ದೇಶದ ಕೇಂದ್ರದಲ್ಲಿರ್ತಕ್ಕಂಥವರೆಲ್ಲರೂ RSS ಸ್ವಯಂ ಸೇವಕರು, ನಾವೆಲ್ಲರೂ ಸ್ವಯಂ ಸೇವಕರು. ನೆಹರು RSS ನಿಷೇಧಕ್ಕೆ ಕೈ ಹಾಕಿದ್ರು, ಕೈ ಸುಟ್ಕೊಂಡಿದ್ದಾರೆ. ಇಂದಿರಾ ಗಾಂಧಿಯವರು RSS ನಿಷೇಧಕ್ಕೆ ಕೈ ಹಾಕಿದ್ರು, ಕೈ ಸುಟ್ಕೊಂಡಿದ್ದಾರೆ. ನರಸಿಂಹ ಸರ್ಕಾರ ಇದ್ದಾಗಲೂ RSSಗೆ ನಿಷೇಧ ಇರ್ತಕ್ಕಂಥ ಕೆಲಸವನ್ನು ಯಾವಾಗ ಕಾಂಗ್ರೆಸ್ ಸರ್ಕಾರ ನಿಷೇಧ ಹಿಡಿದ ಮತ್ತೆ ಆ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ರಾಷ್ಟ್ರದಲ್ಲಿ. ಬಜರಂಗ ದಳ RSS ನಿಷೇಧಕ್ಕೆ ಕೈ ಹಾಕಿ ನೋಡಿ ಏನಾಗ್ತೀರಿ ನೀವು. ಕಾಂಗ್ರೆಸ್ ಸುಟ್ಟು ಬುದ್ಧಿ ಆಗುತ್ತೆ. ಸಿದ್ದರಾಮಯ್ಯ ರಾಜಕಾರಣದಲ್ಲಿ ಇಲ್ಲ ಅಂತ ಆಗ್ತಾರೆ. ಪ್ರಿಯಾಂಕಾ ಖರ್ಗೆ ಸ್ವಲ್ಪ ಈ ದೇಶದ ಇತಿಹಾಸಗಳನ್ನು ತಿಳಿದು ಒಳ್ಳೆಯದು. ವಿಭಜನವಾದಿಗಳು ನಿಮಗೆ ಮನಸ್ಸಿದ್ರೆ, ತಾಕತ್ತಿದ್ರೆ, ಸಿದ್ದರಾಮಯ್ಯನಿಗೆ ತಾಕತ್ತಿದ್ರೆ ಅಥವಾ ಪ್ರಿಯಾಂಕಾ ಖರ್ಗೆಗೆ ತಾಕತ್ತಿದ್ರೆ, ಮೊನ್ನೆ ವಿಜಯೋತ್ಸವದಲ್ಲಿ ಪಾಕಿಸ್ತಾನದ ಧ್ವಜ ಹಿಡಿದಿದ್ದಾರೆ ಕಾಂಗ್ರೆಸ್ನ ಸಭೆಯಲ್ಲಿ. ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದ್ದಾರೆ. ರಾಷ್ಟ್ರ ವಿರೋಧಿ ಘೋಷಣೆಗಳನ್ನು ಹಾಕಿದ್ದಾರೆ, ರಾಷ್ಟ್ರ ವಿರೋಧಿ ಧ್ವಜಗಳನ್ನು ಹಿಡಿದಿದ್ದಾರೆ. ಇದು ದೊಡ್ಡದಾಗಿರ್ತಕ್ಕಂಥ ಘಟನೆ. ಅಂತಹ ಯಾರ್ಯಾರಿದ್ದಾರೆ ನಿಮ್ಮ ಮೆರವಣಿಗೆಯಲ್ಲಿದ್ದರೂ ಬಂಧಿಸಿ ಅವರನ್ನು. ರಾಷ್ಟ್ರ ವಿರೋಧಿ ಇಲ್ಲಂದರೆ ಕಾಂಗ್ರೆಸ್ ರಾಷ್ಟ್ರ ವಿರೋಧಿಗಳಿಗೆ ಪ್ರೇರಕ ಶಕ್ತಿ ಅಂತ ಆಗುತ್ತೆ. ನಿಮ್ಮ ಮೆರವಣಿಗೆಯಲ್ಲಿರ್ತಕ್ಕಂಥದ್ದು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದ್ದು ನಿಮ್ಮ ಮೆರವಣಿಗೆಯಲ್ಲಿ, ಪಾಕಿಸ್ತಾನಕ್ಕೆ ಜಯಘೋಷಗಳನ್ನು ಹಾಕಿರುವಂಥ ನಿಮ್ಮ ಸಭೆಗಳಲ್ಲಿ, ಪಾಕಿಸ್ತಾನದ ಪರವಾಗಿ ವಾದ ಮಾಡಿರುವಂಥ ನಿಮ್ಮ ಸಭೆಗಳಲ್ಲಿ, ಪಾಕಿಸ್ತಾನದ ಧ್ವಜ ಹಿಡಿದಿರುವಂಥದ್ದು ನಿಮ್ಮ ಸಭೆಗಳಲ್ಲಿ, ಭಾರತಕ್ಕೆ ತುಚ್ಛವಾಗಿ ಮಾತನಾಡಿರ್ತಕ್ಕಂಥ ನಿಮ್ಮ ಸಭೆಗಳಲ್ಲಿ ಅವ್ರ ಬಗ್ಗೆ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಂಡು ಅದನ್ನು ತೋರಿಸಿ ನೀವು. ಅದು ಬಿಟ್ಟು ಈ ರಾಜ್ಯವನ್ನು ವಿಭಜನವಾದಿಗಳ ಮುಖಾಂತರವಾಗಿ ಕಾರ್ಯ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತದೆ. ಪ್ರಿಯಾಂಕಾ ಖರ್ಗೆ ಒಂದು ಎಚ್ಚೆತ್ತುಕೊಳ್ಳೋದು ಒಳ್ಳೆಯದು, ಬಾಯಿಗೆ ಹಿಡಿತ ಇಟ್ಕೊಳ್ಳೋದು ಒಳ್ಳೆಯದು, ನಾಲಿಗೆ ಹಿಡಿತದಿಂದ ಮಾತಾಡೋದು ಒಳ್ಳೆಯದು, RSS ಏನು ಅಂತ ಅಧ್ಯಯನ ಮಾಡೋದು ಒಳ್ಳೆಯದು. ಬಜರಂಗ ದಳ ನಿಷೇಧ ಮಾಡಲಿಕ್ಕೆ ನಿಮಗೆ ಹಕ್ಕು ಇಲ್ಲ, ನ್ಯಾಯವಿಲ್ಲ. ನೀವು ತಾಕತ್ತಿದ್ರೆ ನಿಮ್ಮ ಕೈಯಲ್ಲಿರ್ತಕ್ಕಂಥ ಪಾಕಿಸ್ತಾನದ ಪರವಾಗಿ ಘೋಷಣೆ ಮಾಡಿರ್ತಕ್ಕಂಥ ಬಂಧಿಸಿ. ನೋಡಿ, PFIಯನ್ನು ಕೇಂದ್ರ ಸರ್ಕಾರ ಈಗಾಗಲೇ ನಿಷೇಧ ಮಾಡಿದೆ. ಇವರೇನು ನಿಷೇಧ ಮಾಡ್ತಾರೆ? ಬುದ್ಧಿವಂತಿಕೆ ಪ್ರದರ್ಶನ. PFI ನಿಷೇಧ ಮಾಡಿದ್ದು ಕಾಂಗ್ರೆಸ್ ಅಲ್ಲ, ನಾವು ಮಾಡಿದ್ದೇವೆ. NIA ಮುಖಾಂತರ PFIಯಲ್ಲಿ ಯಾರ್ಯಾರು ವಿಭಜನವಾದಿಗಳಿದ್ದಾರೆ ಅವರನ್ನು ಬಂಧಿಸುವ ಕೆಲಸವನ್ನು ಮಾಡಿದೆ. ಇವರು ಯಾವ ಕೆಲಸವೂ ಇಲ್ಲ. ಮತ್ತು RSS ರಾಷ್ಟ್ರಭಕ್ತಿಯ ಸಂಕೇತ ಅನ್ನತಕ್ಕಂಥದ್ದು ಕಾಂಗ್ರೆಸ್ನಲ್ಲೇ ಹೇಳಿದ್ದಾರೆ. ಸ್ವಲ್ಪ DK ಶಿವಕುಮಾರ್ ಹತ್ರ ಕೇಳಿ, ಅವರೇ ಪ್ರಾರ್ಥನೆ ಹೇಳ್ತಾರೆ, ವಿಧಾನಸಭೆಯಲ್ಲೇ ಪ್ರಾರ್ಥನೆ ಹೇಳ್ತಾರೆ. ಅದರಲ್ಲಿ ಆ ಪ್ರಾರ್ಥನೆಯಲ್ಲಿ ಏನಿದೆ ತಿಳ್ಕೊಳ್ಳಿಸಿ ಖರ್ಗೆ ಅವರು. ಒಟ್ಟು ಇವತ್ತು ಈ ರಾಜ್ಯವನ್ನು ವಿಭಜನವಾದ ದ್ವೇಷದ ರಾಜಕಾರಣ,
ಇದರ ಮುಖಾಂತರವಾಗಿ ಆಡಳಿತ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ. ನನಗನ್ನಿಸಿ ಇವತ್ತು ಗೊಂದಲವನ್ನು ಇವರಿಗೆ ಆಡಳಿತ ನಡೆಸಲಿಕ್ಕೆ ಆಗ್ತಾ ಇಲ್ಲ. ಮಂತ್ರಿಮಂಡಲದಲ್ಲಿ ಗೊಂದಲಗಳಿದ್ದಾವೆ, ಮಂತ್ರಿಗಳಲ್ಲಿ ಗೊಂದಲಗಳಿದ್ದಾವೆ, ಯಾರು ಮಂತ್ರಿ ಆಗಬೇಕು ಅನ್ನತಕ್ಕಂಥ ಚರ್ಚೆಗಳು ಪ್ರಾರಂಭ ಆಗಿದೆ. ಕೆಲವೇ ದಿನಗಳಲ್ಲಿ ಇದು ವಿಭಜನೆ ಆಗುತ್ತೆ. ಈ ಭಯದಿಂದ RSS ಬಜರಂಗ ದಳ ಬೇರೆ ಬೇರೆ ಇಂಥ ಘಟನೆಗಳನ್ನು ಇಟ್ಕೊಂಡು ಒಂದು ವಾತಾವರಣ ಎಬ್ಬಿಸಿ ಕಾಂಗ್ರೆಸ್ಸನ್ನು ಗಟ್ಟಿ ಕಾಂಗ್ರೆಸ್ಸನ್ನು ಹಿಡ್ಕೊಳ್ಳುವಂಥ ಪ್ರಯತ್ನಕ್ಕೆ ಕೇಳಿದ್ರೆ ರಾಜ್ಯದಲ್ಲಿ ಬೇರೆ ಸುದ್ದಿ, ಇವರ ಜಗಳ ಹೊರಗೆ ಬರಬಾರ್ದು, ಇವರ ಬೀದಿ ಕಾಳಗ ಹೊರಗೆ ಬರಬಾರ್ದು. ಅದಕ್ಕೋಸ್ಕರ ಈ ರೀತಿದ್ದು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಒಳ ಜಗಳ ಇವತ್ತು ಬೀದಿ ಕಾಳಗಾಗಿ ಹೊರಗೆ ಬಂದಿದೆ. ಹಾಗಾಗಿ ಇದೊಂದು ಷಡ್ಯಂತರ ಕಾಂಗ್ರೆಸ್. ರಾಜ್ಯದಲ್ಲಿ ಕಾಂಗ್ರೆಸ್ನ ಬಹುಮತದ ಸರ್ಕಾರ ಬಂದಿದೆ. ಚುನಾವಣೆಯ ಪೂರ್ವದಲ್ಲಿ 5 ಉಚಿತ ಉಡುಗೊರೆಗಳ ಆಶ್ವಾಸನೆ ಮುಖಾಂತರ ಈ ಸರ್ಕಾರ ಬಂದಿದೆ. ಆಗ ವಿರೋಧ ಪಕ್ಷದ ನಾಯಕರಾಗಿದ್ದ ಈಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ, ಆಗ ಕಾಂಗ್ರೆಸ್ಸಿನ ಅಧ್ಯಕ್ಷ ಆಗಿದ್ದ ಈಗ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ 5 ಉಡುಗೊರೆಗಳ ಬಗ್ಗೆ, ಉಚಿತ ಯೋಜನೆಗಳ ಬಗ್ಗೆ ಕರೆಯನ್ನು ಕೊಡ್ತಾ ಉಚಿತವಾಗಿರ್ತಕ್ಕಂಥ ವಿದ್ಯುತ್ 200 ಯೂನಿಟ್ ಸರ್ಕಾರ ಬಂದು 24 ಗಂಟೆಯಲ್ಲಿ ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಉಲ್ಲೇಖಗಳನ್ನು ಮಾಡಿದರು. ಪ್ರತಿ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀವಿ, ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿ ಕೊಡ್ತೀವಿ ಅನ್ನುವಂಥ ಆಶ್ವಾಸನೆಗಳನ್ನು ಈ ಸರ್ಕಾರ ಕೊಟ್ಟಿತ್ತು. ಕಾಂಗ್ರೆಸ್ ಪಾರ್ಟಿ ಕೊಟ್ಟಿತ್ತು. ಇವತ್ತು 24 ಗಂಟೆ ಬಿಟ್ಟು 20 ದಿವಸ ಕಳೆದರೂ ಯಾವುದೇ ಯೋಜನೆಗಳ ಬಗ್ಗೆ ಸರಿಯಾಗಿರ್ತಕ್ಕಂತಹ ಮಾತುಗಳು ಬರ್ತಾ ಇಲ್ಲ. ಉಚಿತ ಉಡುಗೊರೆಗಳ ಆದೇಶವನ್ನು ಮಾಡಿದ್ದಾರೆ, ಯಾವಾಗದಿಂದ ಕೊಡ್ತೇವೆ ಅನ್ನುವಂಥದ್ದಕ್ಕೂ ಉಲ್ಲೇಖಗಳಿಲ್ಲ. ಇದರ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಈ ಸರ್ಕಾರ ಬಂದಿದೆ. ಅವತ್ತು ಭಾಷಣದಲ್ಲಿ ಸಿದ್ದರಾಮಯ್ಯ ಹೇಳಿದರು, ಉಚಿತವಾಗಿರುವಂಥದ್ದು ಕೇವಲ ಬಡವರಿಗೆ ಮಾತ್ರ ಅಲ್ಲ, ನನ್ನನ್ನೂ ಸೇರಿಸಿ, ಸಿದ್ದರಾಮಯ್ಯನನ್ನೂ ಸೇರಿಸಿ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಉಚಿತ ವಿದ್ಯುತ್ನ ಬಗ್ಗೆ ಹೇಳಿದಾಗ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಹೆಸರನ್ನು ಹೇಳಿ ನಿನಗೂ ಬರುತ್ತೆ, ನಿನಗೂ ಬರುತ್ತೆ, ನಿನಗೂ ಬರುತ್ತೆ ಅಂತ ಹೇಳಿದರು. ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀವಿ ಹೇಳಿದಾಗ ಆ ಸಭೆಯಲ್ಲಿ ಇರ್ತಕ್ಕಂಥ ಒಬ್ಬರ ಹೆಸರನ್ನು ಹೇಳಿ ನಿನ್ನ ಹೆಂಡತಿಗೂ ಬರ್ತದೆ ಅಂತ ಹೇಳಿದ್ದಾರೆ. ಹೇಳಿದರೆ ಆಗ ಮಾನದಂಡಗಳು ಯಾವುದೂ ಇರಲಿಲ್ಲ. ಈ ರಾಜ್ಯದ ಪ್ರತಿಯೊಬ್ಬನಿಗೂ ಉಚಿತವಾಗಿರ್ತಕ್ಕಂಥ ವಿದ್ಯುತ್, ಪ್ರತಿಯೊಂದು ಮಹಿಳೆಯರಿಗೂ 2,000 ರೂಪಾಯಿ, ಪ್ರತಿಯೊಬ್ಬ ನಿರುದ್ಯೋಗ ಯುವಕನಿಗೂ 3,000 ರೂಪಾಯಿ, ಮತ್ತು ಬಸ್ಸಲ್ಲಿ ಓಡಾಡುವವರಿಗೆ ಉಚಿತವಾಗಿರ್ತಕ್ಕಂಥ ಧರ್ಮಸ್ಥಳ ಹೋಗಲಿ, ಸುಬ್ರಹ್ಮಣ್ಯ ಹೋಗಲಿ, ಮದುವೆಗೆ ಹೋಗಲಿ, ಎಲ್ಲಿ ಹೋಗಬೇಕಿದ್ರೂ ಉಚಿತವಾಗಿರ್ತಕ್ಕಂಥ ಮಹಿಳೆಯರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ತೀವಿ ಅಂತ ಹೇಳುವಂಥದ್ದನ್ನು ಸಿದ್ದರಾಮಯ್ಯ ಹೇಳಿದರು. ಸಿದ್ದರಾಮಯ್ಯ ಆಗ ವಿರೋಧ ಪಕ್ಷದ ನಾಯಕರು, ಕಾಂಗ್ರೆಸ್ ಪಕ್ಷದ ನಾಯಕರು, ಇವತ್ತೊಬ್ಬ ಮುಖ್ಯಮಂತ್ರಿ ಜವಾಬ್ದಾರಿ ಇರತಕ್ಕಂಥ ಸ್ಥಾನದಲ್ಲಿ ಹೇಳಿದ್ದಾರೆ. ಇವತ್ತು ಇದು ಯಾವುದನ್ನು ಈಡೇರಿಸುವಲ್ಲಿ ವಿಫಲ ಆಗಿದೆ. ಜನ ಇವರ ಆಶ್ವಾಸನೆಗಳನ್ನು ನಂಬಿ ಮತವನ್ನು ಹಾಕಿದ್ದಾರೆ. ಇವತ್ತು ಮತದಾನ ಮಾಡಿರ್ತಕ್ಕಂಥ ಮತದಾರ ಬಿಲ್ ಕಟ್ಟಲಿಕ್ಕೆ ಬರ್ತಕ್ಕಂಥವರಲ್ಲಿ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಹಾಗಾಗಿ ಇವತ್ತು ಮತದಾರನು ಸಮಸ್ಯೆಯಲ್ಲಿ ಸಿಕ್ಕೊಂಡಿದ್ದಾನೆ, ನೌಕರರು ಸಮಸ್ಯೆಯಲ್ಲಿ ಸಿಕ್ಕೊಂಡಿದ್ದಾರೆ. 10 ಕಡೆಗಳಲ್ಲಿ ನೌಕರರ ಮೇಲೆ ಹಲ್ಲೆಗಳು ನಡೀತಾ ಇದ್ದಾವೆ. ನನ್ನ ಜನ ಸರಿ ಇದ್ದಾರೆ, ಯಾಕೆಳಿದ್ರೆ ಇದು ಉಚಿತ ಕೊಡಬಾರ್ದು, ಜನ ಬಿಲ್ ಕಟ್ಟಬಾರ್ದು ಅಂತಲೇ ನಾನು ಕರೆ ಕೊಡ್ತೀನಿ. ಯಾಕೆಳಿದ್ರೆ ಅವರೇ ಹೇಳಿರ್ತಕ್ಕಂಥ ನಮ್ಮ ಸರ್ಕಾರ ಬಂದು 24 ಗಂಟೆಯಲ್ಲಿ ಕೊಡ್ತೀವಿ ಹೇಳಿದ್ದಾರೆ. ಇವತ್ತು 20 ದಿವಸ ಕಳೆದರೂ ಇನ್ನೂ ಕೊಡದಿದ್ದರೆ ಜನ ಆಕ್ರೋಶ ಆಗೋದು ಸಹಜವಾಗಿ. ಬಿಲ್ ಯಾವುದೇ ಜನ ಕಟ್ಟಬಾರ್ದು. ಮತ್ತು ಆ ಸಂದರ್ಭದಲ್ಲಿ ಎಲ್ಲಾದರೂ ಗಲಾಟೆಗಳಾದರೆ, ಜನರಿಗೆ ಸಮಸ್ಯೆಗಳಾದರೆ ನಾವು ಜನರ ಪರವಾಗಿರ್ತೇವೆ. ಭಾರತೀಯ ಜನತಾ ಪಾರ್ಟಿ ಜನರ ಪರವಾಗಿರ್ತದೆ. ಜನರ ಪರವಾಗಿ ನಾವು ಹೋರಾಟಗಳನ್ನು ಮಾಡ್ತೀವಿ. ನೌಕರರಿಗೆ ಹಲ್ಲೆ ಮತ್ತು ಏನಾದರೂ ಆದರೆ ಅದಕ್ಕೆ ಸರ್ಕಾರವೇ ಹೊಣೆ ಆಗ್ತದೆ, ಸರ್ಕಾರವೇ ಬಾಧ್ಯ ಆಗ್ತದೆ. ಈ ಎಲ್ಲ ಕಾರಣಕ್ಕೆ ಇವತ್ತು ಅಶಾಂತಿ ವಾತಾವರಣ ನಿರ್ಮಾಣ ಆಗಿದೆ. ಬಸ್ಸಿಗೆ ಹತ್ತಿ ಕಂಡಕ್ಟರ್ಗಳಿಗೆ ಜನ ಗಲಾಟೆ ಮಾಡ್ತಾ ಇದ್ದಾರೆ, ಹಣ ಕೊಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಂಡಕ್ಟರ್ಗಳ ಮೇಲೆ ಹಲ್ಲೆ ನಡೀತಾ ಇದೆ. ಆದರೆ ಇವತ್ತು ಈ ಕಾಂಗ್ರೆಸ್ಸಿನ ಒಂದು ರಾಜನೀತಿಯಿಂದಾಗಿ ಇಡೀ ರಾಜ್ಯದಲ್ಲಿ ಅರಾಜಕತೆ ಪ್ರಾರಂಭ ಆಗಿದೆ. ಹಾಗಾಗಿ ನಾನು ಜನರಲ್ಲಿ ವಿನಂತಿ ಮಾಡೋದಿಷ್ಟೇ, ಯಾವುದೇ ಕಾರಣಕ್ಕೆ ಬಿಲ್ ಕಟ್ಟುವಂಥ ಅವಶ್ಯಕತೆಗಳಿಲ್ಲ. ಸರ್ಕಾರ ಹೇಳಿದೆ, ಸರ್ಕಾರದ ಪ್ರಮುಖರು ಹೇಳಿರ್ತಕ್ಕಂಥದ್ದು ಇವತ್ತು ಆದೇಶ ಆಗಿದೆ ಅಂತ ಹೇಳಿದ್ದಾರೆ. ಯಾವಾಗದಿಂದ ಅಂತ ಹೇಳಿ ಅವರು ಬಸ್ಸುಗಳಿಗೆ ಜನ ಟಿಕೆಟ್ ಕೊಡುವಂಥ ಅವಶ್ಯಕತೆಗಳಿಲ್ಲ. ನಾವು ಇನ್ನೂ 1 ತಿಂಗಳು ಕಾಯ್ತೀವಿ, ಅವಕಾಶಗಳನ್ನು ಕಾಂಗ್ರೆಸ್ ಪಾರ್ಟಿಗೆ ಸರ್ಕಾರಕ್ಕೆ ಕೊಡ್ತೀವಿ. ಆ ನಂತರ ಇದು ಸರಿಯಾಗಿದ್ರೆ ನಾವು ಹೋರಾಟಗಳನ್ನು ಪ್ರಾರಂಭ ಮಾಡ್ತೀವಿ. ರಾಷ್ಟ್ರಭಕ್ತಿಯನ್ನು ಕಲಿಸ್ತಕ್ಕಂಥದ್ದು ನಾನು ಇವತ್ತು ಹೇಳ್ತೇನೆ ಖರ್ಗೆ ಅವರಿಗೆ. ಇವತ್ತು ಈ ದೇಶ ನಡೆಸೋದು ಪ್ರಧಾನಮಂತ್ರಿ, RSS ಸ್ವಯಂ ಸೇವಕ.
ಈ ದೇಶದ ಕೇಂದ್ರದಲ್ಲಿರ್ತಕ್ಕಂಥವರೆಲ್ಲರೂ RSS ಸ್ವಯಂಸೇವಕರು, ನಾವೆಲ್ಲರೂ ಸ್ವಯಂಸೇವಕರು. ನೆಹರು RSS ನಿಷೇಧಕ್ಕೆ ಕೈ ಹಾಕಿದ್ರು, ಕೈ ಸುಟ್ಕೊಂಡಿದ್ದಾರೆ. ಇಂದಿರಾ ಗಾಂಧಿಯವರು RSS ನಿಷೇಧಕ್ಕೆ ಕೈ ಹಾಕಿದ್ರು, ಕೈ ಸುಟ್ಕೊಂಡಿದ್ದಾರೆ. ನರಸಿಂಹರಾವ್ ಸರ್ಕಾರ ಇದ್ದಾಗಲೂ RSSಗೆ ನಿಷೇಧ ಇರ್ತಕ್ಕಂಥ ಕೆಲಸವನ್ನು ಯಾವಾಗ ಕಾಂಗ್ರೆಸ್ ಸರ್ಕಾರ ನಿಷೇಧ ಇರಿದೆ ಮತ್ತೆ ಆ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ರಾಷ್ಟ್ರದಲ್ಲಿ. ಬಜರಂಗ ದಳ RSS ನಿಷೇಧಕ್ಕೆ ಕೈ ಹಾಕಿ ನೋಡಿ ಏನಾಗ್ತೀರಿ ನೀವು. ಕಾಂಗ್ರೆಸ್ ಸುಟ್ಟು ಬುದ್ಧಿ ಆಗುತ್ತೆ, ಸಿದ್ದರಾಮಯ್ಯ ರಾಜಕಾರಣದಲ್ಲಿ ಇಲ್ಲ ಅಂತ ಆಗ್ತಾರೆ. ಪ್ರಿಯಾಂಕಾ ಖರ್ಗೆ ಸ್ವಲ್ಪ ಈ ದೇಶದ ಇತಿಹಾಸಗಳನ್ನು ತಿಳಿಯೋದು ಒಳ್ಳೆಯದು. ವಿಭಜನವಾದಿಗಳು ನಿಮಗೆ ಮನಸ್ಸಿದ್ರೆ, ತಾಕತ್ತಿದ್ರೆ, ಸಿದ್ದರಾಮಯ್ಯನಿಗೆ ತಾಕತ್ತಿದ್ರೆ ಅಥವಾ ಪ್ರಿಯಾಂಕಾ ಖರ್ಗೆಗೆ ತಾಕತ್ತಿದ್ರೆ, ಮೊನ್ನೆ ವಿಜಯೋತ್ಸವದಲ್ಲಿ ಪಾಕಿಸ್ತಾನದ ಧ್ವಜ ಹಿಡಿದಿದ್ದಾರೆ ಕಾಂಗ್ರೆಸ್ನ ಸಭೆಯಲ್ಲಿ. ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದ್ದಾರೆ, ರಾಷ್ಟ್ರ ವಿರೋಧಿ ಘೋಷಣೆಗಳನ್ನು ಹಾಕಿದ್ದಾರೆ, ರಾಷ್ಟ್ರ ವಿರೋಧಿ ಧ್ವಜಗಳನ್ನು ಹಿಡಿದಿದ್ದಾರೆ. ಇದು ದೊಡ್ಡದಾಗಿರ್ತಕ್ಕಂಥ ಘಟನೆ. ಅಂತಹ ಯಾರ್ಯಾರಿದ್ದಾರೆ ನಿಮ್ಮ ಮೆರವಣಿಗೆಯಲ್ಲಿದ್ದರೂ ಬಂಧಿಸಿ ಅವರನ್ನು. ರಾಷ್ಟ್ರ ವಿರೋಧಿ ಇಲ್ಲಂದರೆ ಕಾಂಗ್ರೆಸ್ ರಾಷ್ಟ್ರ ವಿರೋಧಿಗಳಿಗೆ ಪ್ರೇರಕ ಶಕ್ತಿ ಅಂತ ಆಗುತ್ತೆ. ನಿಮ್ಮ ಮೆರವಣಿಗೆಯಲ್ಲಿರ್ತಕ್ಕಂಥದ್ದು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದ್ದು ನಿಮ್ಮ ಮೆರವಣಿಗೆಯಲ್ಲಿ, ಪಾಕಿಸ್ತಾನಕ್ಕೆ ಜಯಘೋಷಗಳನ್ನು ಹಾಕಿರುವಂಥ ನಿಮ್ಮ ಸಭೆಗಳಲ್ಲಿ, ಪಾಕಿಸ್ತಾನದ ಪರವಾಗಿ ವಾದ ಮಾಡಿರುವುದು ನಿಮ್ಮ ಸಭೆಗಳಲ್ಲಿ, ಪಾಕಿಸ್ತಾನದ ಧ್ವಜ ಹಿಡಿದಿರುವಂಥದ್ದು ನಿಮ್ಮ ಸಭೆಗಳಲ್ಲಿ, ಭಾರತಕ್ಕೆ ತುಚ್ಛವಾಗಿ ಮಾತನಾಡಿರ್ತಕ್ಕಂಥ ನಿಮ್ಮ ಸಭೆಗಳಲ್ಲಿ ಅವ್ರ ಬಗ್ಗೆ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಂಡು ಅದನ್ನು ತೋರಿಸಿ ನೀವು. ಅದು ಬಿಟ್ಟು ಈ ರಾಜ್ಯವನ್ನು ವಿಭಜನವಾದಿಗಳ ಮುಖಾಂತರವಾಗಿ ಕಾರ್ಯ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತದೆ. ಪ್ರಿಯಾಂಕಾ ಖರ್ಗೆ ಒಂದು ಎಚ್ಚೆತ್ತುಕೊಳ್ಳೋದು ಒಳ್ಳೆಯದು, ಬಾಯಿಗೆ ಹಿಡಿತ ಇಟ್ಕೊಳ್ಳೋದು ಒಳ್ಳೆಯದು, ನಾಲಿಗೆ ಹಿಡಿತದಿಂದ ಮಾತಾಡೋದು ಒಳ್ಳೆಯದು, RSS ಏನು ಅಂತ ಅಧ್ಯಯನ ಮಾಡೋದು ಒಳ್ಳೆಯದು. ಬಜರಂಗ ದಳ ನಿಷೇಧ ಮಾಡಲಿಕ್ಕೆ ನಿಮಗೆ ಹಕ್ಕು ಇಲ್ಲ, ನ್ಯಾಯವಿಲ್ಲ. ನೀವು ತಾಕತ್ತಿದ್ರೆ ನಿಮ್ಮ ಕೈಯಲ್ಲಿರ್ತಕ್ಕಂಥ ಪಾಕಿಸ್ತಾನದ ಪರವಾಗಿ ಘೋಷಣೆ ಮಾಡಿರ್ತಕ್ಕಂಥ ಬಂಧಿಸಿ. ನೋಡಿ, PFIಯನ್ನು ಕೇಂದ್ರ ಸರ್ಕಾರ ಈಗಾಗಲೇ ನಿಷೇಧ ಮಾಡಿದೆ. ಇವರೇನು ನಿಷೇಧ ಮಾಡ್ತಾರೆ? ಬುದ್ಧಿವಂತಿಕೆ ಪ್ರದರ್ಶನ. PFI ನಿಷೇಧ ಮಾಡಿದ್ದು ಕಾಂಗ್ರೆಸ್ ಅಲ್ಲ, ನಾವು ಮಾಡಿದ್ದೇವೆ. NIA ಮುಖಾಂತರ PFIಯಲ್ಲಿ ಯಾರ್ಯಾರು ವಿಭಜನವಾದಿಗಳಿದ್ದಾರೆ ಅವರನ್ನು ಬಂಧಿಸುವ ಕೆಲಸವನ್ನು ಮಾಡಿದೆ. ಇವರು ಯಾವ ಕೆಲಸವಿಲ್ಲ. ಮತ್ತು RSS ರಾಷ್ಟ್ರಭಕ್ತಿಯ ಸಂಕೇತ ಅನ್ನತಕ್ಕಂಥದ್ದು ಕಾಂಗ್ರೆಸ್ನಲ್ಲೇ ಹೇಳಿದ್ದಾರೆ. ಸ್ವಲ್ಪ DK ಶಿವಕುಮಾರ್ ಹತ್ರ ಕೇಳಿ, ಅವರೇ ಪ್ರಾರ್ಥನೆ ಹೇಳ್ತಾರೆ, ವಿಧಾನಸಭೆಯಲ್ಲೇ ಪ್ರಾರ್ಥನೆ ಹೇಳ್ತಾರೆ. ಅದರಲ್ಲಿ ಆ ಪ್ರಾರ್ಥನೆಯಲ್ಲಿ ಏನಿದೆ ತಿಳ್ಕೊಳ್ಳಿಸಿ ಖರ್ಗೆ ಅವರು. ಸ್ವಲ್ಪ ಒಟ್ಟು ಇವತ್ತು ಈ ರಾಜ್ಯವನ್ನು ವಿಭಜನವಾದ ದ್ವೇಷದ ರಾಜಕಾರಣ ಇದರ ಮುಖಾಂತರವಾಗಿ ಆಡಳಿತ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ. ನನಗನ್ನಿಸಿ ಇವತ್ತು ಗೊಂದಲವನ್ನು, ಇವರಿಗೆ ಆಡಳಿತ ನಡೆಸಲಿಕ್ಕೆ ಆಗ್ತಾ ಇಲ್ಲ. ಮಂತ್ರಿಮಂಡಲದಲ್ಲಿ ಗೊಂದಲಗಳಿದ್ದಾವೆ, ಮಂತ್ರಿಗಳಲ್ಲಿ ಗೊಂದಲಗಳಿದ್ದಾವೆ. ಯಾರು ಮಂತ್ರಿ ಆಗಬೇಕು ಅನ್ನತಕ್ಕಂಥ ಚರ್ಚೆಗಳು ಪ್ರಾರಂಭ ಆಗಿದೆ. ಕೆಲವೇ ದಿನಗಳಲ್ಲಿ ಇದು ವಿಭಜನೆ ಆಗುತ್ತೆ. ಈ ಭಯದಿಂದ RSS ಬಜರಂಗ ದಳ ಬೇರೆ ಬೇರೆ ಇಂಥ ಘಟನೆಗಳನ್ನು ಇಟ್ಕೊಂಡು ಒಂದು ವಾತಾವರಣ ಎಬ್ಬಿಸಿ ಕಾಂಗ್ರೆಸ್ಸನ್ನು ಗಟ್ಟಿ ಕಾಂಗ್ರೆಸ್ಸನ್ನು ಹಿಡ್ಕೊಳ್ಳುವಂಥ ಪ್ರಯತ್ನಕ್ಕೆ ಕೇಳಿದ್ರೆ ರಾಜ್ಯದಲ್ಲಿ ಬೇರೆ ಸುದ್ದಿ. ಇವರ ಜಗಳ ಹೊರಗೆ ಬರಬಾರ್ದು, ಇವರ ಬೀದಿ ಕಾಳಗ ಹೊರಗೆ ಬರಬಾರ್ದು. ಅದಕ್ಕೋಸ್ಕರ ಈ ರೀತಿದ್ದು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಒಳ ಜಗಳ ಇವತ್ತು ಬೀದಿ ಕಾಳಗಾಗಿ ಹೊರಗೆ ಬಂದಿದೆ. ಹಾಗಾಗಿ ಇದೊಂದು ಷಡ್ಯಂತರ ಕಾಂಗ್ರೆಸ್. ರಾಜ್ಯದಲ್ಲಿ ಕಾಂಗ್ರೆಸ್ನ ಬಹುಮತದ ಸರ್ಕಾರ ಬಂದಿದೆ. ಚುನಾವಣೆಯ ಪೂರ್ವದಲ್ಲಿ 5 ಉಚಿತ ಉಡುಗೊರೆಗಳ ಆಶ್ವಾಸನೆ ಮುಖಾಂತರ ಈ ಸರ್ಕಾರ ಬಂದಿದೆ. ಆಗ ವಿರೋಧ ಪಕ್ಷದ ನಾಯಕರಾಗಿದ್ದ, ಈಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ, ಆಗ ಕಾಂಗ್ರೆಸ್ಸಿನ ಅಧ್ಯಕ್ಷ ಆಗಿದ್ದ, ಈಗ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ 5 ಉಡುಗೊರೆಗಳ ಬಗ್ಗೆ, ಉಚಿತ ಯೋಜನೆಗಳ ಬಗ್ಗೆ ಕರೆಯನ್ನು ಕೊಡ್ತಾ ಉಚಿತವಾಗಿರ್ತಕ್ಕಂಥ ವಿದ್ಯುತ್ 200 ಯೂನಿಟ್ ಸರ್ಕಾರ ಬಂದು 24 ಗಂಟೆಯಲ್ಲಿ ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಉಲ್ಲೇಖಗಳನ್ನು ಮಾಡಿದರು. ಪ್ರತಿ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀವಿ, ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿ ಕೊಡ್ತೀವಿ ಅನ್ನುವಂಥ ಆಶ್ವಾಸನೆಗಳನ್ನು ಈ ಸರ್ಕಾರ ಕೊಟ್ಟಿತ್ತು. ಕಾಂಗ್ರೆಸ್ ಪಾರ್ಟಿ ಕೊಟ್ಟಿತ್ತು. ಇವತ್ತು 24 ಗಂಟೆ ಬಿಟ್ಟು 20 ದಿವಸ ಕಳೆದರೂ ಯಾವುದೇ ಯೋಜನೆಗಳ ಬಗ್ಗೆ ಸರಿಯಾಗಿರ್ತಕ್ಕಂತಹ ಮಾತುಗಳು ಬರ್ತಾ ಇಲ್ಲ. ಉಚಿತ ಉಡುಗೊರೆಗಳ ಆದೇಶವನ್ನು ಮಾಡಿದ್ದಾರೆ, ಯಾವಾಗದಿಂದ ಕೊಡ್ತೇವೆ ಅನ್ನುವಂಥದ್ದಕ್ಕೂ ಉಲ್ಲೇಖಗಳಿಲ್ಲ. ಇದರ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಈ ಸರ್ಕಾರ ಬಂದಿದೆ.
ಅವತ್ತು ಭಾಷಣದಲ್ಲಿ ಸಿದ್ದರಾಮಣ್ಣ ಹೇಳಿದರು ಉಚಿತವಾಗಿರುವಂಥದ್ದು ಕೇವಲ ಬಡವರಿಗೆ ಮಾತ್ರ ಅಲ್ಲ, ನನ್ನನ್ನೂ ಸೇರಿಸಿ, ಸಿದ್ದರಾಮಣ್ಣನನ್ನೂ ಸೇರಿಸಿ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಉಚಿತ ವಿದ್ಯುತ್ನ ಬಗ್ಗೆ ಹೇಳಿದಾಗ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಹೆಸರನ್ನು ಹೇಳಿ ನಿನಗೂ ಬರುತ್ತೆ, ನಿನಗೂ ಬರುತ್ತೆ, ನಿನಗೂ ಬರುತ್ತೆ ಅಂತ ಹೇಳಿದರು. ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀವಿ ಹೇಳಿದಾಗ ಆ ಸಭೆಯಲ್ಲೇ ಇರ್ತಕ್ಕಂಥ ಒಬ್ಬರ ಹೆಸರನ್ನು ಹೇಳಿ ನಿನ್ನ ಹೆಂಡತಿಗೂ ಬರ್ತದೆ ಅಂತ ಹೇಳಿದ್ದಾರೆ. ಹೇಳಿದರೆ ಆಗ ಮಾನದಂಡಗಳು ಯಾವುದೂ ಇರಲಿಲ್ಲ. ಈ ರಾಜ್ಯದ ಪ್ರತಿಯೊಬ್ಬನಿಗೂ ಉಚಿತವಾಗಿರ್ತಕ್ಕಂಥ ವಿದ್ಯುತ್, ಪ್ರತಿಯೊಂದು ಮಹಿಳೆಯರಿಗೂ 2,000 ರೂಪಾಯಿ, ಪ್ರತಿಯೊಬ್ಬ ನಿರುದ್ಯೋಗ ಯುವಕನಿಗೂ 3,000 ರೂಪಾಯಿ, ಮತ್ತು ಬಸ್ಸಲ್ಲಿ ಓಡಾಡುವವರಿಗೆ ಉಚಿತವಾಗಿರ್ತಕ್ಕಂಥ ಧರ್ಮಸ್ಥಳ ಹೋಗಲಿ, ಸುಬ್ರಹ್ಮಣ್ಯ ಹೋಗಲಿ, ಮದುವೆಗೆ ಹೋಗಲಿ, ಎಲ್ಲಿ ಹೋಗಬೇಕಿದ್ರೂ ಉಚಿತವಾಗಿರ್ತಕ್ಕಂಥ ಮಹಿಳೆಯರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ತೀವಿ ಅಂತ ಹೇಳುವಂಥದ್ದನ್ನು ಸಿದ್ದರಾಮಣ್ಣ ಹೇಳಿದರು. ಸಿದ್ದರಾಮಣ್ಣ ಆಗ ವಿರೋಧ ಪಕ್ಷದ ನಾಯಕರು, ಕಾಂಗ್ರೆಸ್ ಪಕ್ಷದ ನಾಯಕರು, ಇವತ್ತೊಬ್ಬ ಮುಖ್ಯಮಂತ್ರಿ ಜವಾಬ್ದಾರಿ ಇರತಕ್ಕಂಥ ಸ್ಥಾನದಲ್ಲಿ ಹೇಳಿದ್ದಾರೆ. ಇವತ್ತು ಇದು ಯಾವುದನ್ನು ಈಡೇರಿಸುವಲ್ಲಿ ವಿಫಲ ಆಗಿದೆ. ಜನ ಇವರ ಆಶ್ವಾಸನೆಗಳನ್ನು ನಂಬಿ ಮತವನ್ನು ಹಾಕಿದ್ದಾರೆ. ಇವತ್ತು ಆ ಮತದಾನ ಮಾಡಿರ್ತಕ್ಕಂಥ ಮತದಾರ ಬಿಲ್ ಕಟ್ಟಲಿಕ್ಕೆ ಬರ್ತಕ್ಕಂಥವರಲ್ಲಿ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಹಾಗಾಗಿ ಇವತ್ತು ಮತದಾರನು ಸಮಸ್ಯೆಯಲ್ಲಿ ಸಿಕ್ಕೊಂಡಿದ್ದಾನೆ, ನೌಕರರು ಸಮಸ್ಯೆಯಲ್ಲಿ ಸಿಕ್ಕೊಂಡಿದ್ದಾರೆ. 10 ಕಡೆಗಳಲ್ಲಿ ನೌಕರರ ಮೇಲೆ ಹಲ್ಲೆಗಳು ನಡೀತಾ ಇದ್ದಾವೆ. ನನ್ನ ಜನ ಸರಿ ಇದ್ದಾರೆ, ಯಾಕಂದರೆ ಇದು ಉಚಿತ ಕೊಡಬಾರ್ದು, ಜನ ಬಿಲ್ ಕಟ್ಟಬಾರ್ದು ಅಂತಲೇ ನಾನು ಕರೆ ಕೊಡ್ತೀನಿ. ಯಾಕಂದರೆ ಅವರೇ ಹೇಳಿರ್ತಕ್ಕಂಥ ನಮ್ಮ ಸರ್ಕಾರ ಬಂದು 24 ಗಂಟೆಯಲ್ಲಿ ಕೊಡ್ತೀವಿ ಹೇಳಿದ್ದಾರೆ. ಇವತ್ತು 20 ದಿವಸ ಕಳೆದರೂ ಇನ್ನೂ ಕೊಡದಿದ್ದರೆ ಜನ ಆಕ್ರೋಶ ಆಗೋದು ಸಹಜವಾಗಿ. ಬಿಲ್ ಯಾವುದೇ ಜನ ಕಟ್ಟಬಾರ್ದು. ಮತ್ತು ಆ ಸಂದರ್ಭದಲ್ಲಿ ಎಲ್ಲಾದರೂ ಗಲಾಟೆಗಳಾದರೆ, ಜನರಿಗೆ ಸಮಸ್ಯೆಗಳಾದರೆ ನಾವು ಜನರ ಪರವಾಗಿರ್ತೇವೆ. ಭಾರತೀಯ ಜನತಾ ಪಾರ್ಟಿ ಜನರ ಪರವಾಗಿರ್ತದೆ. ಜನರ ಪರವಾಗಿ ನಾವು ಹೋರಾಟಗಳನ್ನು ಮಾಡ್ತೀವಿ. ನೌಕರರಿಗೆ ಹಲ್ಲೆ ಮತ್ತು ಏನಾದರೂ ಆದರೆ ಅದಕ್ಕೆ ಸರ್ಕಾರವೇ ಹೊಣೆ ಆಗ್ತದೆ, ಸರ್ಕಾರವೇ ಬಾಧ್ಯ ಆಗ್ತದೆ. ಎಲ್ಲ ಕಾರಣಕ್ಕೆ ಇವತ್ತು ಅಶಾಂತಿ ವಾತಾವರಣ ನಿರ್ಮಾಣ ಆಗಿದೆ. ಬಸ್ಸಿಗೆ ಹತ್ತಿ ಕಂಡಕ್ಟರ್ಗಳಿಗೆ ಜನ ಗಲಾಟೆ ಮಾಡ್ತಾ ಇದ್ದಾರೆ, ಹಣ ಕೊಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಂಡಕ್ಟರ್ಗಳ ಮೇಲೆ ಹಲ್ಲೆ ನಡೀತಾ ಇದೆ. ಆದರೆ ಇವತ್ತು ಈ ಕಾಂಗ್ರೆಸ್ಸಿನ ಒಂದು ರಾಜನೀತಿಯಿಂದಾಗಿ ಇಡೀ ರಾಜ್ಯದಲ್ಲಿ ಅರಾಜಕತೆ ಪ್ರಾರಂಭ ಆಗಿದೆ. ಹಾಗಾಗಿ ನಾನು ಜನರಲ್ಲಿ ವಿನಂತಿ ಮಾಡೋದಿಷ್ಟೇ, ಯಾವುದೇ ಕಾರಣಕ್ಕೆ ಬಿಲ್ ಕಟ್ಟುವಂಥ ಅವಶ್ಯಕತೆಗಳಿಲ್ಲ. ಸರ್ಕಾರ ಹೇಳಿದೆ, ಸರ್ಕಾರದ ಪ್ರಮುಖರು ಹೇಳಿರ್ತಕ್ಕಂಥದ್ದು ಇವತ್ತು ಆದೇಶ ಆಗಿದೆ ಅಂತ ಹೇಳಿದ್ದಾರೆ. ಯಾವಾಗದಿಂದ ಅಂತ ಹೇಳಿ ಅವರು ಬಸ್ಸುಗಳಿಗೆ ಜನ ಟಿಕೆಟ್ ಕೊಡುವಂಥ ಅವಶ್ಯಕತೆಗಳಿಲ್ಲ. ನಾವು ಇನ್ನೂ 1 ತಿಂಗಳು ಕಾಯ್ತೀವಿ, ಅವಕಾಶಗಳನ್ನು ಕಾಂಗ್ರೆಸ್ ಪಾರ್ಟಿಗೆ ಸರ್ಕಾರಕ್ಕೆ ಕೊಡ್ತೀವಿ. ಆ ನಂತರ ಇದು ಸರಿಯಾಗಿದ್ರೆ ನಾವು ಹೋರಾಟಗಳನ್ನು ಪ್ರಾರಂಭ ಮಾಡ್ತೀವಿ. ರಾಷ್ಟ್ರಭಕ್ತಿಯನ್ನು ಕಲಿಸ್ತಕ್ಕಂಥದ್ದು ನಾನು ಇವತ್ತು ಹೇಳ್ತೇನೆ ಖರ್ಗೆ ಅವರಿಗೆ. ಇವತ್ತು ಈ ದೇಶ ನಡೆಸೋದು ಪ್ರಧಾನಮಂತ್ರಿ, RSS ಸ್ವಯಂ ಸೇವಕ. ಈ ದೇಶದ ಕೇಂದ್ರದಲ್ಲಿರ್ತಕ್ಕಂಥವರೆಲ್ಲರೂ RSS ಸ್ವಯಂ ಸೇವಕರು, ನಾವೆಲ್ಲರೂ ಸ್ವಯಂ ಸೇವಕರು. ನೆಹರು RSS ನಿಷೇಧಕ್ಕೆ ಕೈ ಹಾಕಿದ್ರು, ಕೈ ಸುಟ್ಕೊಂಡಿದ್ದಾರೆ. ಇಂದಿರಾ ಗಾಂಧಿಯವರು RSS ನಿಷೇಧಕ್ಕೆ ಕೈ ಹಾಕಿದ್ರು, ಕೈ ಸುಟ್ಕೊಂಡಿದ್ದಾರೆ. ನರಸಿಂಹರಾವ್ ಸರ್ಕಾರ ಇದ್ದಾಗಲೂ RSSಗೆ ನಿಷೇಧ ಇರ್ತಕ್ಕಂಥ ಕೆಲಸವನ್ನು ಯಾವಾಗ ಕಾಂಗ್ರೆಸ್ ಸರ್ಕಾರ ನಿಷೇಧ ಇರಿದೆ ಮತ್ತೆ ಆ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ರಾಷ್ಟ್ರದಲ್ಲಿ. ಬಜರಂಗ ದಳ RSS ನಿಷೇಧಕ್ಕೆ ಕೈ ಹಾಕಿ ನೋಡಿ ಏನಾಗ್ತೀರಿ ನೀವು. ಕಾಂಗ್ರೆಸ್ ಸುಟ್ಟು ಬುದ್ಧಿ ಆಗುತ್ತೆ, ಸಿದ್ದರಾಮಣ್ಣ ರಾಜಕಾರಣದಲ್ಲಿ ಇಲ್ಲ ಅಂತ ಆಗ್ತಾರೆ. ಪ್ರಿಯಾಂಕಾ ಖರ್ಗೆ ಸ್ವಲ್ಪ ಈ ದೇಶದ ಇತಿಹಾಸಗಳನ್ನು ತಿಳಿಯೋದು ಒಳ್ಳೆಯದು. ವಿಭಜನವಾದಿಗಳು ನಿಮಗೆ ಮನಸ್ಸಿದ್ರೆ, ತಾಕತ್ತಿದ್ರೆ, ಸಿದ್ದರಾಮಣ್ಣನಿಗೆ ತಾಕತ್ತಿದ್ರೆ ಅಥವಾ ಪ್ರಿಯಾಂಕಾ ಖರ್ಗೆಗೆ ತಾಕತ್ತಿದ್ರೆ, ಮೊನ್ನೆ ವಿಜಯೋತ್ಸವದಲ್ಲಿ ಪಾಕಿಸ್ತಾನದ ಧ್ವಜ ಹಿಡಿದಿದ್ದಾರೆ ಕಾಂಗ್ರೆಸ್ನ ಸಭೆಯಲ್ಲಿ. ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದ್ದಾರೆ, ರಾಷ್ಟ್ರ ವಿರೋಧಿ ಘೋಷಣೆಗಳನ್ನು ಹಾಕಿದ್ದಾರೆ, ರಾಷ್ಟ್ರ ವಿರೋಧಿ ಧ್ವಜಗಳನ್ನು ಹಿಡಿದಿದ್ದಾರೆ. ಇದು ದೊಡ್ಡದಾಗಿರ್ತಕ್ಕಂತಹ ಘಟನೆ. ಅಂತಹ ಯಾರ್ಯಾರಿದ್ದಾರೆ ನಿಮ್ಮ ಮೆರವಣಿಗೆಯಲ್ಲಿದ್ದರೂ ಬಂಧಿಸಿ ಅವರನ್ನು. ರಾಷ್ಟ್ರ ವಿರೋಧಿ ಇಲ್ಲಂದರೆ ಕಾಂಗ್ರೆಸ್ ರಾಷ್ಟ್ರ ವಿರೋಧಿಗಳಿಗೆ ಪ್ರೇರಕ ಶಕ್ತಿ ಅಂತಾಗುತ್ತೆ. ನಿಮ್ಮ ಮೆರವಣಿಗೆಯಲ್ಲಿರ್ತಕ್ಕಂಥದ್ದು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದ್ದು ನಿಮ್ಮ ಮೆರವಣಿಗೆಯಲ್ಲಿ, ಪಾಕಿಸ್ತಾನಕ್ಕೆ ಜಯಘೋಷಗಳನ್ನು ಹಾಕಿರುವಂಥ ನಿಮ್ಮ ಸಭೆಗಳಲ್ಲಿ, ಪಾಕಿಸ್ತಾನದ ಪರವಾಗಿ ವಾದ ಮಾಡಿರುವುದು ನಿಮ್ಮ ಸಭೆಗಳಲ್ಲಿ, ಪಾಕಿಸ್ತಾನದ ಧ್ವಜ ಹಿಡಿದಿರುವಂಥದ್ದು ನಿಮ್ಮ ಸಭೆಗಳಲ್ಲಿ, ಭಾರತಕ್ಕೆ ತುಚ್ಛವಾಗಿ ಮಾತನಾಡಿರ್ತಕ್ಕಂಥ ನಿಮ್ಮ ಸಭೆಗಳಲ್ಲಿ ಅವ್ರ ಬಗ್ಗೆ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಂಡು ಅದನ್ನು ತೋರಿಸಿ ನೀವು. ಅದು ಬಿಟ್ಟು ಈ ರಾಜ್ಯವನ್ನು ವಿಭಜನವಾದಿಗಳ ಮುಖಾಂತರವಾಗಿ ಕಾರ್ಯ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತದೆ. ಪ್ರಿಯಾಂಕಾ ಖರ್ಗೆ ಒಂದು ಎಚ್ಚೆತ್ತುಕೊಳ್ಳೋದು ಒಳ್ಳೆಯದು, ಬಾಯಿಗೆ ಹಿಡಿತ ಇಟ್ಕೊಳ್ಳೋದು ಒಳ್ಳೆಯದು, ನಾಲಿಗೆ ಹಿಡಿತದಿಂದ ಮಾತಾಡೋದು ಒಳ್ಳೆಯದು, RSS ಏನು ಅಂತ ಅಧ್ಯಯನ ಮಾಡೋದು ಒಳ್ಳೆಯದು. ಬಜರಂಗ ದಳ ನಿಷೇಧ ಮಾಡಲಿಕ್ಕೆ ನಿಮಗೆ ಹಕ್ಕು ಇಲ್ಲ, ಇಲ್ಲ. ನೀವು ತಾಕತ್ತಿದ್ರೆ ನಿಮ್ಮ ಕೈಯಲ್ಲಿರ್ತಕ್ಕಂಥ ಪಾಕಿಸ್ತಾನದ ಪರವಾಗಿ ಘೋಷಣೆ ಮಾಡಿರ್ತಕ್ಕಂಥ ಬಂಧಿಸಿ.
ನೋಡಿ, PFIಯನ್ನು ಕೇಂದ್ರ ಸರ್ಕಾರ ಈಗಾಗಲೇ ನಿಷೇಧ ಮಾಡಿದೆ. ಇವರೇನು ನಿಷೇಧ ಮಾಡ್ತಾರೆ? ಬುದ್ಧಿವಂತಿಕೆ ಪ್ರದರ್ಶನ. PFI ನಿಷೇಧ ಮಾಡಿದ್ದು ಕಾಂಗ್ರೆಸ್ ಅಲ್ಲ, ನಾವು ಮಾಡಿದ್ದೇವೆ. NIA ಮುಖಾಂತರ PFIಯಲ್ಲಿ ಯಾರ್ಯಾರು ವಿಭಜನವಾದಿಗಳಿದ್ದಾರೆ ಅವರನ್ನು ಬಂಧಿಸುವ ಕೆಲಸವನ್ನು ಮಾಡಿದೆ. ಇವರು ಯಾವ ಕೆಲಸವೂ ಇಲ್ಲ. ಮತ್ತು RSS ರಾಷ್ಟ್ರಭಕ್ತಿಯ ಸಂಕೇತ ಅನ್ನತಕ್ಕಂಥದ್ದು ಕಾಂಗ್ರೆಸ್ನಲ್ಲೇ ಹೇಳಿದ್ದಾರೆ. ಸ್ವಲ್ಪ DK ಶಿವಕುಮಾರ್ ಹತ್ರ ಕೇಳಿ, ಅವರೇ ಪ್ರಾರ್ಥನೆ ಹೇಳ್ತಾರೆ, ವಿಧಾನಸಭೆಯಲ್ಲೇ ಪ್ರಾರ್ಥನೆ ಹೇಳ್ತಾರೆ. ಅದರಲ್ಲಿ ಆ ಪ್ರಾರ್ಥನೆಯಲ್ಲಿ ಏನಿದೆ ತಿಳ್ಕೊಳ್ಳಿಸಿ ಖರ್ಗೆ ಅವರು. ಸ್ವಲ್ಪ ಒಟ್ಟು ಇವತ್ತು ಈ ರಾಜ್ಯವನ್ನು ವಿಭಜನವಾದ ದ್ವೇಷದ ರಾಜಕಾರಣ ಇದರ ಮುಖಾಂತರವಾಗಿ ಆಡಳಿತ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ. ನನಗನ್ನಿಸಿ ಇವತ್ತು ಗೊಂದಲವನ್ನು ಇವರಿಗೆ ಆಡಳಿತ ನಡೆಸಲಿಕ್ಕೆ ಆಗ್ತಾ ಇಲ್ಲ. ಮಂತ್ರಿಮಂಡಲದಲ್ಲಿ ಗೊಂದಲಗಳಿದ್ದಾವೆ, ಮಂತ್ರಿಗಳಲ್ಲಿ ಗೊಂದಲಗಳಿದ್ದಾವೆ. ಯಾರು ಮಂತ್ರಿ ಆಗಬೇಕು ಅನ್ನತಕ್ಕಂಥ ಚರ್ಚೆಗಳು ಪ್ರಾರಂಭ ಆಗಿದೆ. ಕೆಲವೇ ದಿನಗಳಲ್ಲಿ ಇದು ವಿಭಜನೆ ಆಗುತ್ತೆ. ಈ ಭಯದಿಂದ RSS ಬಜರಂಗ ದಳ ಬೇರೆ ಬೇರೆ ಇಂಥ ಘಟನೆಗಳನ್ನು ಇಟ್ಕೊಂಡು ಒಂದು ವಾತಾವರಣ ಎಬ್ಬಿಸಿ ಕಾಂಗ್ರೆಸ್ಸನ್ನು ಗಟ್ಟಿ ಕಾಂಗ್ರೆಸ್ಸನ್ನು ಹಿಡ್ಕೊಳ್ಳುವಂಥ ಪ್ರಯತ್ನಕ್ಕೆ ಕೇಳಿದರೆ ರಾಜ್ಯದಲ್ಲಿ ಬೇರೆ ಸುದ್ದಿ. ಇವರ ಜಗಳ ಹೊರಗೆ ಬರಬಾರ್ದು, ಇವರ ಬೀದಿ ಕಾಳಗ ಹೊರಗೆ ಬರಬಾರ್ದು. ಅದಕ್ಕೋಸ್ಕರ ಈ ರೀತಿದ್ದು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಒಳ ಜಗಳ ಇವತ್ತು ಬೀದಿ ಕಾಳಗಾಗಿ ಹೊರಗೆ ಬಂದಿದೆ. ಹಾಗಾಗಿ ಇದೊಂದು ಷಡ್ಯಂತರ ಕಾಂಗ್ರೆಸ್. ರಾಜ್ಯದಲ್ಲಿ ಕಾಂಗ್ರೆಸ್ನ ಬಹುಮತದ ಸರ್ಕಾರ ಬಂದಿದೆ. ಚುನಾವಣೆಯ ಪೂರ್ವದಲ್ಲಿ 5 ಉಚಿತ ಉಡುಗೊರೆಗಳ ಆಶ್ವಾಸನೆ ಮುಖಾಂತರ ಈ ಸರ್ಕಾರ ಬಂದಿದೆ. ಆಗ ವಿರೋಧ ಪಕ್ಷದ ನಾಯಕರಾಗಿದ್ದ, ಈಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ, ಆಗ ಕಾಂಗ್ರೆಸ್ಸಿನ ಅಧ್ಯಕ್ಷ ಆಗಿದ್ದ, ಈಗ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ 5 ಉಡುಗೊರೆಗಳ ಬಗ್ಗೆ, ಉಚಿತ ಯೋಜನೆಗಳ ಬಗ್ಗೆ ಕರೆಯನ್ನು ಕೊಡ್ತಾ ಉಚಿತವಾಗಿರ್ತಕ್ಕಂಥ ವಿದ್ಯುತ್ 200 ಯೂನಿಟ್ ಸರ್ಕಾರ ಬಂದು 24 ಗಂಟೆಯಲ್ಲಿ ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಉಲ್ಲೇಖಗಳನ್ನು ಮಾಡಿದರು. ಪ್ರತಿ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀವಿ, ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿ ಕೊಡ್ತೀವಿ ಅನ್ನುವಂಥ ಆಶ್ವಾಸನೆಗಳನ್ನು ಈ ಸರ್ಕಾರ ಕೊಟ್ಟಿತ್ತು. ಕಾಂಗ್ರೆಸ್ ಪಾರ್ಟಿ ಕೊಟ್ಟಿತ್ತು. ಇವತ್ತು 24 ಗಂಟೆ ಬಿಟ್ಟು 20 ದಿವಸ ಕಳೆದರೂ ಯಾವುದೇ ಯೋಜನೆಗಳ ಬಗ್ಗೆ ಸರಿಯಾಗಿರ್ತಕ್ಕಂತಹ ಮಾತುಗಳು ಬರ್ತಾ ಇಲ್ಲ. ಉಚಿತ ಉಡುಗೊರೆಗಳ ಆದೇಶವನ್ನು ಮಾಡಿದ್ದಾರೆ, ಯಾವಾಗದಿಂದ ಕೊಡ್ತೇವೆ ಅನ್ನುವಂಥದ್ದಕ್ಕೂ ಉಲ್ಲೇಖಗಳಿಲ್ಲ. ಅದರ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಈ ಸರ್ಕಾರ ಬಂದಿದೆ. ಅವತ್ತು ಭಾಷಣದಲ್ಲಿ ಸಿದ್ದರಾಮಯ್ಯ ಹೇಳಿದರು, ಉಚಿತವಾಗಿರುವಂಥದ್ದು ಕೇವಲ ಬಡವರಿಗೆ ಮಾತ್ರ ಅಲ್ಲ, ನನ್ನನ್ನೂ ಸೇರಿಸಿ, ಸಿದ್ದರಾಮಯ್ಯನನ್ನೂ ಸೇರಿಸಿ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಉಚಿತ ವಿದ್ಯುತ್ನ ಬಗ್ಗೆ ಹೇಳಿದಾಗ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಹೆಸರನ್ನು ಹೇಳಿ ನಿನಗೂ ಬರುತ್ತೆ, ನಿನಗೂ ಬರುತ್ತೆ, ನಿನಗೂ ಬರುತ್ತೆ ಅಂತ ಹೇಳಿದರು. ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀವಿ ಹೇಳಿದಾಗ ಆ ಸಭೆಯಲ್ಲೇ ಇರ್ತಕ್ಕಂಥ ಒಬ್ಬರ ಹೆಸರನ್ನು ಹೇಳಿ ನಿನ್ನ ಹೆಂಡತಿಗೂ ಬರ್ತದೆ ಅಂತ ಹೇಳಿದ್ದಾರೆ. ಹೇಳಿದರೆ ಆಗ ಮಾನದಂಡಗಳು ಯಾವುದೂ ಇರಲಿಲ್ಲ. ಈ ರಾಜ್ಯದ ಪ್ರತಿಯೊಬ್ಬನಿಗೂ ಉಚಿತವಾಗಿರ್ತಕ್ಕಂಥ ವಿದ್ಯುತ್, ಪ್ರತಿಯೊಂದು ಮಹಿಳೆಗೂ 2,000 ರೂಪಾಯಿ, ಪ್ರತಿಯೊಬ್ಬ ನಿರುದ್ಯೋಗ ಯುವಕನಿಗೂ 3,000 ರೂಪಾಯಿ, ಮತ್ತು ಬಸ್ಸಲ್ಲಿ ಓಡಾಡುವವರಿಗೆ ಉಚಿತವಾಗಿರ್ತಕ್ಕಂಥ ಧರ್ಮಸ್ಥಳ ಹೋಗಲಿ, ಸುಬ್ರಹ್ಮಣ್ಯ ಹೋಗಲಿ, ಮದುವೆಗೆ ಹೋಗಲಿ, ಎಲ್ಲಿ ಹೋಗಬೇಕಿದ್ರೂ ಉಚಿತವಾಗಿರ್ತಕ್ಕಂಥ ಮಹಿಳೆಯರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ತೀವಿ ಅಂತ ಹೇಳುವಂಥದ್ದನ್ನು ಸಿದ್ದರಾಮಯ್ಯ ಹೇಳಿದರು. ಸಿದ್ದರಾಮಯ್ಯ ಆಗ ವಿರೋಧ ಪಕ್ಷದ ನಾಯಕರು, ಕಾಂಗ್ರೆಸ್ ಪಕ್ಷದ ನಾಯಕರು, ಇವತ್ತೊಬ್ಬ ಮುಖ್ಯಮಂತ್ರಿ ಜವಾಬ್ದಾರಿ ಇರತಕ್ಕಂಥ ಸ್ಥಾನದಲ್ಲಿ ಹೇಳಿದ್ದಾರೆ. ಇವತ್ತು ಇದು ಯಾವುದನ್ನು ಈಡೇರಿಸುವಲ್ಲಿ ವಿಫಲ ಆಗಿದೆ. ಜನ ಇವರ ಆಶ್ವಾಸನೆಗಳನ್ನು ನಂಬಿ ಮತವನ್ನು ಹಾಕಿದ್ದಾರೆ. ಇವತ್ತು ಮತದಾನ ಮಾಡಿರ್ತಕ್ಕಂಥ ಮತದಾರ ಬಿಲ್ ಕಟ್ಟಲಿಕ್ಕೆ ಬರ್ತಕ್ಕಂಥವರಲ್ಲಿ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಹಾಗಾಗಿ ಇವತ್ತು ಮತದಾರನು ಸಮಸ್ಯೆಯಲ್ಲಿ ಸಿಕ್ಕೊಂಡಿದ್ದಾನೆ, ನೌಕರರು ಸಮಸ್ಯೆಯಲ್ಲಿ ಸಿಕ್ಕೊಂಡಿದ್ದಾರೆ. 10 ಕಡೆಗಳಲ್ಲಿ ನೌಕರರ ಮೇಲೆ ಹಲ್ಲೆಗಳು ನಡೀತಾ ಇದ್ದಾವೆ. ನನ್ನ ಜನ ಸರಿ ಇದ್ದಾರೆ, ಯಾಕಂದರೆ ಇದು ಉಚಿತ ಕೊಡಬಾರ್ದು, ಜನ ಬಿಲ್ ಕಟ್ಟಬಾರ್ದು ಅಂತಲೇ ನಾನು ಕರೆ ಕೊಡ್ತೀನಿ. ಯಾಕಂದರೆ ಅವರೇ ಹೇಳಿರ್ತಕ್ಕಂಥ ನಮ್ಮ ಸರ್ಕಾರ ಬಂದು 24 ಗಂಟೆಯಲ್ಲಿ ಕೊಡ್ತೀವಿ ಹೇಳಿದ್ದಾರೆ. ಇವತ್ತು 20 ದಿವಸ ಕಳೆದರೂ ಇನ್ನೂ ಕೊಡದಿದ್ದರೆ ಜನ ಆಕ್ರೋಶ ಆಗೋದು ಸಹಜವಾಗಿ. ಬಿಲ್ ಯಾವುದೇ ಜನ ಕಟ್ಟಬಾರ್ದು. ಮತ್ತು ಆ ಸಂದರ್ಭದಲ್ಲಿ ಎಲ್ಲಾದರೂ ಗಲಾಟೆಗಳಾದರೆ, ಜನರಿಗೆ ಸಮಸ್ಯೆಗಳಾದರೆ ನಾವು ಜನರ ಪರವಾಗಿರ್ತೇವೆ. ಭಾರತೀಯ ಜನತಾ ಪಾರ್ಟಿ ಜನರ ಪರವಾಗಿರ್ತದೆ. ಜನರ ಪರವಾಗಿ ನಾವು ಹೋರಾಟಗಳನ್ನು ಮಾಡ್ತೀವಿ. ನೌಕರರಿಗೆ ಹಲ್ಲೆ ಮತ್ತು ಏನಾದರೂ ಆದರೆ ಅದಕ್ಕೆ ಸರ್ಕಾರವೇ ಹೊಣೆ ಆಗ್ತದೆ, ಸರ್ಕಾರವೇ ಬಾಧ್ಯ ಆಗ್ತದೆ. ಈ ಎಲ್ಲ ಕಾರಣಕ್ಕೆ ಇವತ್ತು ಅಶಾಂತಿ ವಾತಾವರಣ ನಿರ್ಮಾಣ ಆಗಿದೆ. ಬಸ್ಸಿಗೆ ಹತ್ತಿ ಕಂಡಕ್ಟರ್ಗಳಿಗೆ ಜನ ಗಲಾಟೆ ಮಾಡ್ತಾ ಇದ್ದಾರೆ, ಹಣ ಕೊಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಂಡಕ್ಟರ್ಗಳ ಮೇಲೆ ಹಲ್ಲೆ ನಡೀತಾ ಇದೆ. ಆದರೆ ಇವತ್ತು ಈ ಕಾಂಗ್ರೆಸ್ಸಿನ
ಒಂದು ರಾಜನೀತಿಯಿಂದಾಗಿ ಇಡೀ ರಾಜ್ಯದಲ್ಲಿ ಅರಾಜಕತೆ ಪ್ರಾರಂಭ ಆಗಿದೆ. ಹಾಗಾಗಿ ನಾನು ಜನರಲ್ಲಿ ವಿನಂತಿ ಮಾಡೋದಿಷ್ಟೇ, ಯಾವುದೇ ಕಾರಣಕ್ಕೆ ಬಿಲ್ ಕಟ್ಟುವಂಥ ಅವಶ್ಯಕತೆಗಳಿಲ್ಲ. ಸರ್ಕಾರ ಹೇಳಿದೆ, ಸರ್ಕಾರದ ಪ್ರಮುಖರು ಹೇಳಿರ್ತಕ್ಕಂಥದ್ದು ಇವತ್ತು ಆದೇಶ ಆಗಿದೆ ಅಂತ ಹೇಳಿದ್ದಾರೆ. ಯಾವಾಗದಿಂದ ಅಂತ ಹೇಳಿ ಅವರು ಬಸ್ಸುಗಳಿಗೆ ಜನ ಟಿಕೆಟ್ ಕೊಡುವಂಥ ಅವಶ್ಯಕತೆಗಳಿಲ್ಲ. ನಾವು ಇನ್ನೂ 1 ತಿಂಗಳು ಕಾಯ್ತೀವಿ, ಅವಕಾಶಗಳನ್ನು ಕಾಂಗ್ರೆಸ್ ಪಾರ್ಟಿಗೆ ಸರ್ಕಾರಕ್ಕೆ ಕೊಡ್ತೀವಿ. ಆ ನಂತರ ಇದು ಸರಿಯಾಗಿದ್ರೆ ನಾವು ಹೋರಾಟಗಳನ್ನು ಪ್ರಾರಂಭ ಮಾಡ್ತೀವಿ. ರಾಷ್ಟ್ರಭಕ್ತಿಯನ್ನು ಕಲಿಸ್ತಕ್ಕಂಥದ್ದು ನಾನು ಇವತ್ತು ಹೇಳ್ತೇನೆ ಖರ್ಗೆ ಅವರಿಗೆ. ಇವತ್ತು ಈ ದೇಶ ನಡೆಸೋದು ಪ್ರಧಾನಮಂತ್ರಿ, RSS ಸ್ವಯಂ ಸೇವಕ. ಈ ದೇಶದ ಕೇಂದ್ರದಲ್ಲಿರ್ತಕ್ಕಂಥವರೆಲ್ಲರೂ RSS ಸ್ವಯಂ ಸೇವಕರು, ನಾವೆಲ್ಲರೂ ಸ್ವಯಂ ಸೇವಕರು. ನೆಹರು RSS ನಿಷೇಧಕ್ಕೆ ಕೈ ಹಾಕಿದ್ರು, ಕೈ ಸುಟ್ಕೊಂಡಿದ್ದಾರೆ. ಇಂದಿರಾ ಗಾಂಧಿಯವರು RSS ನಿಷೇಧಕ್ಕೆ ಕೈ ಹಾಕಿದ್ರು, ಕೈ ಸುಟ್ಕೊಂಡಿದ್ದಾರೆ. ನರಸಿಂಹರಾವ್ ಸರ್ಕಾರ ಇದ್ದಾಗಲೂ RSSಗೆ ನಿಷೇಧ ಇರ್ತಕ್ಕಂಥ ಕೆಲಸವನ್ನು ಯಾವಾಗ ಕಾಂಗ್ರೆಸ್ ಸರ್ಕಾರ ನಿಷೇಧ ಹಿಡಿದ ಮತ್ತೆ ಆ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ರಾಷ್ಟ್ರದಲ್ಲಿ. ಬಜರಂಗ ದಳ RSS ನಿಷೇಧಕ್ಕೆ ಕೈ ಹಾಕಿ ನೋಡಿ ಏನಾಗ್ತೀರಿ ನೀವು. ಕಾಂಗ್ರೆಸ್ ಸುಟ್ಟು ಬುದ್ಧಿ ಆಗುತ್ತೆ, ಸಿದ್ದರಾಮಯ್ಯ ರಾಜಕಾರಣದಲ್ಲಿ ಇಲ್ಲ ಅಂತ ಆಗ್ತಾರೆ. ಪ್ರಿಯಾಂಕಾ ಖರ್ಗೆ ಸ್ವಲ್ಪ ಈ ದೇಶದ ಇತಿಹಾಸಗಳನ್ನು ತಿಳಿಯೋದು ಒಳ್ಳೆಯದು. ವಿಭಜನವಾದಿಗಳು ನಿಮಗೆ ಮನಸ್ಸಿದ್ರೆ, ತಾಕತ್ತಿದ್ರೆ, ಸಿದ್ದರಾಮಯ್ಯನಿಗೆ ತಾಕತ್ತಿದ್ರೆ ಅಥವಾ ಪ್ರಿಯಾಂಕಾ ಖರ್ಗೆಗೆ ತಾಕತ್ತಿದ್ರೆ, ಮೊನ್ನೆ ವಿಜಯೋತ್ಸವದಲ್ಲಿ ಪಾಕಿಸ್ತಾನದ ಧ್ವಜ ಹಿಡಿದಿದ್ದಾರೆ ಕಾಂಗ್ರೆಸ್ನ ಸಭೆಯಲ್ಲಿ. ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದ್ದಾರೆ, ರಾಷ್ಟ್ರ ವಿರೋಧಿ ಘೋಷಣೆಗಳನ್ನು ಹಾಕಿದ್ದಾರೆ, ರಾಷ್ಟ್ರ ವಿರೋಧಿ ಧ್ವಜಗಳನ್ನು ಹಿಡಿದಿದ್ದಾರೆ. ಇದು ದೊಡ್ಡದಾಗಿರ್ತಕ್ಕಂಥ ಘಟನೆ. ಅಂತಹ ಯಾರ್ಯಾರಿದ್ದಾರೆ ನಿಮ್ಮ ಮೆರವಣಿಗೆಯಲ್ಲಿದ್ದರೂ ಬಂಧಿಸಿ ಅವರನ್ನು. ರಾಷ್ಟ್ರ ವಿರೋಧಿ ಇಲ್ಲಂದರೆ ಕಾಂಗ್ರೆಸ್ ರಾಷ್ಟ್ರ ವಿರೋಧಿಗಳಿಗೆ ಪ್ರೇರಕ ಶಕ್ತಿ ಅಂತಾಗುತ್ತೆ. ನಿಮ್ಮ ಮೆರವಣಿಗೆಯಲ್ಲಿರ್ತಕ್ಕಂಥದ್ದು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದ್ದು ನಿಮ್ಮ ಮೆರವಣಿಗೆಯಲ್ಲಿ, ಪಾಕಿಸ್ತಾನಕ್ಕೆ ಜಯಘೋಷಗಳನ್ನು ಹಾಕಿರುವಂಥ ನಿಮ್ಮ ಸಭೆಗಳಲ್ಲಿ, ಪಾಕಿಸ್ತಾನದ ಪರವಾಗಿ ವಾದ ಮಾಡಿರುವಂಥ ನಿಮ್ಮ ಸಭೆಗಳಲ್ಲಿ, ಪಾಕಿಸ್ತಾನದ ಧ್ವಜ ಹಿಡಿದಿರುವಂಥದ್ದು ನಿಮ್ಮ ಸಭೆಗಳಲ್ಲಿ, ಭಾರತಕ್ಕೆ ತುಚ್ಛವಾಗಿ ಮಾತನಾಡಿರ್ತಕ್ಕಂಥ ನಿಮ್ಮ ಸಭೆಗಳಲ್ಲಿ ಅವ್ರ ಬಗ್ಗೆ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಂಡು ಅದನ್ನು ತೋರಿಸಿ ನೀವು. ಅದು ಬಿಟ್ಟು ಈ ರಾಜ್ಯವನ್ನು ವಿಭಜನವಾದಿಗಳ ಮುಖಾಂತರವಾಗಿ ಕಾರ್ಯ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತದೆ. ಪ್ರಿಯಾಂಕಾ ಖರ್ಗೆ ಒಂದು ಎಚ್ಚೆತ್ತುಕೊಳ್ಳೋದು ಒಳ್ಳೆಯದು, ಬಾಯಿಗೆ ಹಿಡಿತ ಇಟ್ಕೊಳ್ಳೋದು ಒಳ್ಳೆಯದು, ನಾಲಿಗೆ ಹಿಡಿತದಿಂದ ಮಾತಾಡೋದು ಒಳ್ಳೆಯದು, RSS ಏನು ಅಂತ ಅಧ್ಯಯನ ಮಾಡೋದು ಒಳ್ಳೆಯದು. ಬಜರಂಗ ದಳ ನಿಷೇಧ ಮಾಡಲಿಕ್ಕೆ ನಿಮಗೆ ಹಕ್ಕು ಇಲ್ಲ, ನ್ಯಾಯವಿಲ್ಲ. ನೀವು ತಾಕತ್ತಿದ್ರೆ ನಿಮ್ಮ ಕೈಯಲ್ಲಿರ್ತಕ್ಕಂಥ ಪಾಕಿಸ್ತಾನದ ಪರವಾಗಿ ಘೋಷಣೆ ಮಾಡಿರ್ತಕ್ಕಂಥ ಬಂಧಿಸಿ. ನೋಡಿ, PFIಯನ್ನು ಕೇಂದ್ರ ಸರ್ಕಾರ ಈಗಾಗಲೇ ನಿಷೇಧ ಮಾಡಿದೆ. ಇವರೇನು ನಿಷೇಧ ಮಾಡ್ತಾರೆ? ಬುದ್ಧಿವಂತಿಕೆ ಪ್ರದರ್ಶನ. PFI ನಿಷೇಧ ಮಾಡಿದ್ದು ಕಾಂಗ್ರೆಸ್ ಅಲ್ಲ, ನಾವು ಮಾಡಿದ್ದೇವೆ. NIA ಮುಖಾಂತರ PFIಯಲ್ಲಿ ಯಾರ್ಯಾರು ವಿಭಜನವಾದಿಗಳಿದ್ದಾರೆ ಅವರನ್ನು ಬಂಧಿಸುವ ಕೆಲಸವನ್ನು ಮಾಡಿದೆ. ಇವರು ಯಾವ ಕೆಲಸವೂ ಇಲ್ಲ. ಮತ್ತು RSS ರಾಷ್ಟ್ರಭಕ್ತಿಯ ಸಂಕೇತ ಅನ್ನತಕ್ಕಂಥದ್ದು ಕಾಂಗ್ರೆಸ್ನಲ್ಲೇ ಹೇಳಿದ್ದಾರೆ. ಸ್ವಲ್ಪ DK ಶಿವಕುಮಾರ್ ಹತ್ರ ಕೇಳಿ, ಅವರೇ ಪ್ರಾರ್ಥನೆ ಹೇಳ್ತಾರೆ, ವಿಧಾನಸಭೆಯಲ್ಲೇ ಪ್ರಾರ್ಥನೆ ಹೇಳ್ತಾರೆ. ಅದರಲ್ಲಿ ಆ ಪ್ರಾರ್ಥನೆಯಲ್ಲಿ ಏನಿದೆ ತಿಳ್ಕೊಳ್ಳಿಸಿ ಖರ್ಗೆ ಅವರು ಸ್ವಲ್ಪ. ಒಟ್ಟು ಇವತ್ತು ಈ ರಾಜ್ಯವನ್ನು ವಿಭಜನವಾದ ದ್ವೇಷದ ರಾಜಕಾರಣ ಇದರ ಮುಖಾಂತರವಾಗಿ ಆಡಳಿತ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ. ನನಗನ್ನಿಸಿ ಇವತ್ತು ಗೊಂದಲವನ್ನು ಇವರಿಗೆ ಆಡಳಿತ ನಡೆಸಲಿಕ್ಕೆ ಆಗ್ತಾಯಿಲ್ಲ. ಮಂತ್ರಿಮಂಡಲದಲ್ಲಿ ಗೊಂದಲಗಳಿದ್ದಾವೆ, ಮಂತ್ರಿಗಳಲ್ಲಿ ಗೊಂದಲಗಳಿದ್ದಾವೆ. ಯಾರು ಮಂತ್ರಿ ಆಗಬೇಕು ಅನ್ನತಕ್ಕಂಥ ಚರ್ಚೆಗಳು ಪ್ರಾರಂಭ ಆಗಿದೆ. ಕೆಲವೇ ದಿನಗಳಲ್ಲಿ ಇದು ವಿಭಜನೆ ಆಗುತ್ತೆ. ಈ ಭಯದಿಂದ RSS ಬಜರಂಗ ದಳ ಬೇರೆ ಬೇರೆ ಇಂಥ ಘಟನೆಗಳನ್ನು ಇಟ್ಕೊಂಡು ಒಂದು ವಾತಾವರಣ ಎಬ್ಬಿಸಿ ಕಾಂಗ್ರೆಸ್ಸನ್ನು ಗಟ್ಟಿ ಕಾಂಗ್ರೆಸ್ಸನ್ನು ಹಿಡ್ಕೊಳ್ಳುವಂಥ ಪ್ರಯತ್ನಕ್ಕೆ ಕೇಳಿದರೆ ರಾಜ್ಯದಲ್ಲಿ ಬೇರೆ ಸುದ್ದಿ. ಇವರ ಜಗಳ ಹೊರಗೆ ಬರಬಾರ್ದು, ಇವರ ಬೀದಿ ಕಾಳಗ ಹೊರಗೆ ಬರಬಾರ್ದು. ಅದಕ್ಕೋಸ್ಕರ ಈ ರೀತಿದ್ದು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಒಳ ಜಗಳ ಇವತ್ತು ಬೀದಿ ಕಾಳಗಾಗಿ ಹೊರಗೆ ಬಂದಿದೆ. ಹಾಗಾಗಿ ಇದೊಂದು ಷಡ್ಯಂತರ ಕಾಂಗ್ರೆಸ್. ರಾಜ್ಯದಲ್ಲಿ ಕಾಂಗ್ರೆಸ್ನ ಬಹುಮತದ ಸರ್ಕಾರ ಬಂದಿದೆ. ಚುನಾವಣೆಯ ಪೂರ್ವದಲ್ಲಿ 5 ಉಚಿತ ಉಡುಗೊರೆಗಳ ಆಶ್ವಾಸನೆ ಮುಖಾಂತರ ಈ ಸರ್ಕಾರ ಬಂದಿದೆ. ಆಗ ವಿರೋಧ ಪಕ್ಷದ ನಾಯಕರಾಗಿದ್ದ, ಈಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ, ಆಗ ಕಾಂಗ್ರೆಸ್ಸಿನ ಅಧ್ಯಕ್ಷ ಆಗಿದ್ದ, ಈಗ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ 5 ಉಡುಗೊರೆಗಳ ಬಗ್ಗೆ, ಉಚಿತ ಯೋಜನೆಗಳ ಬಗ್ಗೆ ಕರೆಯನ್ನು ಕೊಡ್ತಾ ಉಚಿತವಾಗಿರ್ತಕ್ಕಂಥ ವಿದ್ಯುತ್ 200 ಯೂನಿಟ್ ಸರ್ಕಾರ ಬಂದು 24 ಗಂಟೆಯಲ್ಲಿ ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಉಲ್ಲೇಖಗಳನ್ನು ಮಾಡಿದರು.
ಪ್ರತಿ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀವಿ, ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿ ಕೊಡ್ತೀವಿ ಅನ್ನುವಂಥ ಆಶ್ವಾಸನೆಗಳನ್ನು ಈ ಸರ್ಕಾರ ಕೊಟ್ಟಿತ್ತು. ಕಾಂಗ್ರೆಸ್ ಪಾರ್ಟಿ ಕೊಟ್ಟಿತ್ತು. ಇವತ್ತು 24 ಗಂಟೆ ಬಿಟ್ಟು 20 ದಿವಸ ಕಳೆದರೂ ಯಾವುದೇ ಯೋಜನೆಗಳ ಬಗ್ಗೆ ಸರಿಯಾಗಿರ್ತಕ್ಕಂತಹ ಮಾತುಗಳು ಬರ್ತಾ ಇಲ್ಲ. ಉಚಿತ ಉಡುಗೊರೆಗಳ ಆದೇಶವನ್ನು ಮಾಡಿದ್ದಾರೆ, ಯಾವಾಗದಿಂದ ಕೊಡ್ತೇವೆ ಅನ್ನುವಂಥದ್ದಕ್ಕೂ ಉಲ್ಲೇಖಗಳಿಲ್ಲ. ಇದರ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಈ ಸರ್ಕಾರ ಬಂದಿದೆ. ಅವತ್ತು ಭಾಷಣದಲ್ಲಿ ಸಿದ್ದರಾಮಯ್ಯ ಹೇಳಿದರು, ಉಚಿತವಾಗಿರುವಂಥದ್ದು ಕೇವಲ ಬಡವರಿಗೆ ಮಾತ್ರ ಅಲ್ಲ, ನನ್ನನ್ನೂ ಸೇರಿಸಿ, ಸಿದ್ದರಾಮಯ್ಯನನ್ನೂ ಸೇರಿಸಿ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಉಚಿತ ವಿದ್ಯುತ್ನ ಬಗ್ಗೆ ಹೇಳಿದಾಗ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಹೆಸರನ್ನು ಹೇಳಿ ನಿನಗೂ ಬರುತ್ತೆ, ನಿನಗೂ ಬರುತ್ತೆ, ನಿನಗೂ ಬರುತ್ತೆ ಅಂತ ಹೇಳಿದರು. ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀವಿ ಹೇಳಿದಾಗ ಆ ಸಭೆಯಲ್ಲಿ ಇರ್ತಕ್ಕಂಥ ಒಬ್ಬರ ಹೆಸರನ್ನು ಹೇಳಿ ನಿನ್ನ ಹೆಂಡತಿಗೂ ಬರ್ತದೆ ಅಂತ ಹೇಳಿದ್ದಾರೆ. ಹೇಳಿದರೆ ಆಗ ಮಾನದಂಡಗಳು ಯಾವುದೂ ಇರಲಿಲ್ಲ. ಈ ರಾಜ್ಯದ ಪ್ರತಿಯೊಬ್ಬನಿಗೂ ಉಚಿತವಾಗಿರ್ತಕ್ಕಂಥ ವಿದ್ಯುತ್, ಪ್ರತಿಯೊಂದು ಮಹಿಳೆಯರಿಗೂ 2,000 ರೂಪಾಯಿ, ಪ್ರತಿಯೊಬ್ಬ ನಿರುದ್ಯೋಗ ಯುವಕನಿಗೂ 3,000 ರೂಪಾಯಿ, ಮತ್ತು ಬಸ್ಸಲ್ಲಿ ಓಡಾಡುವವರಿಗೆ ಉಚಿತವಾಗಿರ್ತಕ್ಕಂಥ ಧರ್ಮಸ್ಥಳ ಹೋಗಲಿ, ಸುಬ್ರಹ್ಮಣ್ಯ ಹೋಗಲಿ, ಮದುವೆಗೆ ಹೋಗಲಿ, ಎಲ್ಲಿ ಹೋಗಬೇಕಿದ್ರೂ ಉಚಿತವಾಗಿರ್ತಕ್ಕಂಥ ಮಹಿಳೆಯರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ತೀವಿ ಅಂತ ಹೇಳುವಂಥದ್ದನ್ನು ಸಿದ್ದರಾಮಯ್ಯ ಹೇಳಿದರು. ಸಿದ್ದರಾಮಯ್ಯ ಆಗ ವಿರೋಧ ಪಕ್ಷದ ನಾಯಕರು, ಕಾಂಗ್ರೆಸ್ ಪಕ್ಷದ ನಾಯಕರು, ಇವತ್ತೊಬ್ಬ ಮುಖ್ಯಮಂತ್ರಿ ಜವಾಬ್ದಾರಿ ಇರತಕ್ಕಂಥ ಸ್ಥಾನದಲ್ಲಿ ಹೇಳಿದ್ದಾರೆ. ಇವತ್ತು ಇದು ಯಾವುದನ್ನು ಈಡೇರಿಸುವಲ್ಲಿ ವಿಫಲ ಆಗಿದೆ. ಜನ ಇವರ ಆಶ್ವಾಸನೆಗಳನ್ನು ನಂಬಿ ಮತವನ್ನು ಹಾಕಿದ್ದಾರೆ. ಇವತ್ತು ಮತದಾನ ಮಾಡಿರ್ತಕ್ಕಂಥ ಮತದಾರ ಬಿಲ್ ಕಟ್ಟಲಿಕ್ಕೆ ಬರ್ತಕ್ಕಂಥವರಲ್ಲಿ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಹಾಗಾಗಿ ಇವತ್ತು ಮತದಾರನು ಸಮಸ್ಯೆಯಲ್ಲಿ ಸಿಕ್ಕೊಂಡಿದ್ದಾನೆ, ನೌಕರರು ಸಮಸ್ಯೆಯಲ್ಲಿ ಸಿಕ್ಕೊಂಡಿದ್ದಾರೆ. 10 ಕಡೆಗಳಲ್ಲಿ ನೌಕರರ ಮೇಲೆ ಹಲ್ಲೆಗಳು ನಡೀತಾ ಇದ್ದಾವೆ. ನನ್ನ ಜನ ಸರಿ ಇದ್ದಾರೆ, ಯಾಕಂದರೆ ಇದು ಉಚಿತ ಕೊಡಬಾರ್ದು, ಜನ ಬಿಲ್ ಕಟ್ಟಬಾರ್ದು ಅಂತಲೇ ನಾನು ಕರೆ ಕೊಡ್ತೀನಿ. ಯಾಕಂದರೆ ಅವರೇ ಹೇಳಿರ್ತಕ್ಕಂಥ ನಮ್ಮ ಸರ್ಕಾರ ಬಂದು 24 ಗಂಟೆಯಲ್ಲಿ ಕೊಡ್ತೀವಿ ಹೇಳಿದ್ದಾರೆ. ಇವತ್ತು 20 ದಿವಸ ಕಳೆದರೂ ಇನ್ನೂ ಕೊಡದಿದ್ದರೆ ಜನ ಆಕ್ರೋಶ ಆಗೋದು ಸಹಜವಾಗಿ. ಬಿಲ್ ಯಾವುದೇ ಜನ ಕಟ್ಟಬಾರ್ದು. ಮತ್ತು ಆ ಸಂದರ್ಭದಲ್ಲಿ ಎಲ್ಲಾದರೂ ಗಲಾಟೆಗಳಾದರೆ, ಜನರಿಗೆ ಸಮಸ್ಯೆಗಳಾದರೆ ನಾವು ಜನರ ಪರವಾಗಿರ್ತೇವೆ. ಭಾರತೀಯ ಜನತಾ ಪಾರ್ಟಿ ಜನರ ಪರವಾಗಿರ್ತದೆ. ಜನರ ಪರವಾಗಿ ನಾವು ಹೋರಾಟಗಳನ್ನು ಮಾಡ್ತೀವಿ. ನೌಕರರಿಗೆ ಹಲ್ಲೆ ಮತ್ತು ಏನಾದರೂ ಆದರೆ ಅದಕ್ಕೆ ಸರ್ಕಾರವೇ ಹೊಣೆ ಆಗ್ತದೆ, ಸರ್ಕಾರವೇ ಬಾಧ್ಯ ಆಗ್ತದೆ. ಎಲ್ಲ ಕಾರಣಕ್ಕೆ ಇವತ್ತು ಅಶಾಂತಿ ವಾತಾವರಣ ನಿರ್ಮಾಣ ಆಗಿದೆ. ಬಸ್ಸಿಗೆ ಹತ್ತಿ ಕಂಡಕ್ಟರ್ಗಳಿಗೆ ಜನ ಗಲಾಟೆ ಮಾಡ್ತಾ ಇದ್ದಾರೆ, ಹಣ ಕೊಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಂಡಕ್ಟರ್ಗಳ ಮೇಲೆ ಹಲ್ಲೆ ನಡೀತಾ ಇದೆ. ಆದರೆ ಇವತ್ತು ಈ ಕಾಂಗ್ರೆಸ್ಸಿನ ಒಂದು ರಾಜನೀತಿಯಿಂದಾಗಿ ಇಡೀ ರಾಜ್ಯದಲ್ಲಿ ಅರಾಜಕತೆ ಪ್ರಾರಂಭ ಆಗಿದೆ. ಹಾಗಾಗಿ ನಾನು ಜನರಲ್ಲಿ ವಿನಂತಿ ಮಾಡೋದಿಷ್ಟೇ, ಯಾವುದೇ ಕಾರಣಕ್ಕೆ ಬಿಲ್ ಕಟ್ಟುವಂಥ ಅವಶ್ಯಕತೆಗಳಿಲ್ಲ. ಸರ್ಕಾರ ಹೇಳಿದೆ, ಸರ್ಕಾರದ ಪ್ರಮುಖರು ಹೇಳಿರ್ತಕ್ಕಂಥದ್ದು ಇವತ್ತು ಆದೇಶ ಆಗಿದೆ ಅಂತ ಹೇಳಿದ್ದಾರೆ. ಯಾವಾಗದಿಂದ ಅಂತ ಹೇಳಿ ಅವರು ಬಸ್ಸುಗಳಿಗೆ ಜನ ಟಿಕೆಟ್ ಕೊಡುವಂಥ ಅವಶ್ಯಕತೆಗಳಿಲ್ಲ. ನಾವು ಇನ್ನೂ 1 ತಿಂಗಳು ಕಾಯ್ತೀವಿ, ಅವಕಾಶಗಳನ್ನು ಕಾಂಗ್ರೆಸ್ ಪಾರ್ಟಿಗೆ ಸರ್ಕಾರಕ್ಕೆ ಕೊಡ್ತೀವಿ. ಆ ನಂತರ ಇದು ಸರಿಯಾಗಿದ್ದರೆ ನಾವು ಹೋರಾಟಗಳನ್ನು ಪ್ರಾರಂಭ ಮಾಡ್ತೀವಿ. ರಾಷ್ಟ್ರಭಕ್ತಿಯನ್ನು ಕಲಿಸ್ತಕ್ಕಂಥದ್ದು ನಾನು ಇವತ್ತು ಹೇಳ್ತೇನೆ ಖರ್ಗೆ ಅವ್ರಿಗೆ. ಇವತ್ತು ಈ ದೇಶ ನಡೆಸೋದು ಪ್ರಧಾನಮಂತ್ರಿ, RSS ಸ್ವಯಂ ಸೇವಕ. ಈ ದೇಶದ ಕೇಂದ್ರದಲ್ಲಿರ್ತಕ್ಕಂಥವರೆಲ್ಲರೂ RSS ಸ್ವಯಂ ಸೇವಕರು, ನಾವೆಲ್ಲರೂ ಸ್ವಯಂ ಸೇವಕರು. ನೆಹರು RSS ನಿಷೇಧಕ್ಕೆ ಕೈ ಹಾಕಿದ್ರು, ಕೈ ಸುಟ್ಕೊಂಡಿದ್ದಾರೆ. ಇಂದಿರಾ ಗಾಂಧಿಯವರು RSS ನಿಷೇಧಕ್ಕೆ ಕೈ ಹಾಕಿದ್ರು, ಕೈ ಸುಟ್ಕೊಂಡಿದ್ದಾರೆ. ನರಸಿಂಹರಾವ್ ಸರ್ಕಾರ ಇದ್ದಾಗಲೂ RSSಗೆ ನಿಷೇಧ ಇರ್ತಕ್ಕಂಥ ಕೆಲಸವನ್ನು ಯಾವಾಗ ಕಾಂಗ್ರೆಸ್ ಸರ್ಕಾರ ನಿಷೇಧ ಇರಿದೆ ಮತ್ತೆ ಆ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ರಾಷ್ಟ್ರದಲ್ಲಿ. ಬಜರಂಗ ದಳ RSS ನಿಷೇಧಕ್ಕೆ ಕೈ ಹಾಕಿ ನೋಡಿ ಏನಾಗ್ತೀರಿ ನೀವು. ಕಾಂಗ್ರೆಸ್ ಸುಟ್ಟು ಬುದ್ಧಿ ಆಗುತ್ತೆ, ಸಿದ್ದರಾಮಯ್ಯ ರಾಜಕಾರಣದಲ್ಲಿ ಇಲ್ಲ ಅಂತ ಆಗ್ತಾರೆ. ಪ್ರಿಯಾಂಕಾ ಖರ್ಗೆ ಸ್ವಲ್ಪ ಈ ದೇಶದ ಇತಿಹಾಸಗಳನ್ನು ತಿಳಿಯೋದು ಒಳ್ಳೆಯದು. ವಿಭಜನವಾದಿಗಳು ನಿಮಗೆ ಮನಸ್ಸಿದ್ರೆ, ತಾಕತ್ತಿದ್ರೆ, ಸಿದ್ದರಾಮಯ್ಯನಿಗೆ ತಾಕತ್ತಿದ್ರೆ ಅಥವಾ ಪ್ರಿಯಾಂಕಾ ಖರ್ಗೆಗೆ ತಾಕತ್ತಿದ್ರೆ, ಮೊನ್ನೆ ವಿಜಯೋತ್ಸವದಲ್ಲಿ ಪಾಕಿಸ್ತಾನದ ಧ್ವಜ ಹಿಡಿದಿದ್ದಾರೆ ಕಾಂಗ್ರೆಸ್ನ ಸಭೆಯಲ್ಲಿ. ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದ್ದಾರೆ. ರಾಷ್ಟ್ರ ವಿರೋಧಿ ಘೋಷಣೆಗಳನ್ನು ಹಾಕಿದ್ದಾರೆ, ರಾಷ್ಟ್ರ ವಿರೋಧಿ ಧ್ವಜಗಳನ್ನು ಹಿಡಿದಿದ್ದಾರೆ. ಇದು ದೊಡ್ಡದಾಗಿರ್ತಕ್ಕಂಥ ಘಟನೆ. ಅಂತಹ ಯಾರ್ಯಾರಿದ್ದಾರೆ ನಿಮ್ಮ ಮೆರವಣಿಗೆಯಲ್ಲಿದ್ದರೂ ಬಂಧಿಸಿ ಅವರನ್ನು. ರಾಷ್ಟ್ರ ವಿರೋಧಿ ಇಲ್ಲಂದರೆ ಕಾಂಗ್ರೆಸ್ ರಾಷ್ಟ್ರ ವಿರೋಧಿಗಳಿಗೆ ಪ್ರೇರಕ ಶಕ್ತಿ ಅಂತ ಆಗುತ್ತೆ. ನಿಮ್ಮ ಮೆರವಣಿಗೆಯಲ್ಲಿರ್ತಕ್ಕಂಥದ್ದು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದ್ದು ನಿಮ್ಮ ಮೆರವಣಿಗೆಯಲ್ಲಿ, ಪಾಕಿಸ್ತಾನಕ್ಕೆ ಜಯಘೋಷಗಳನ್ನು ಹಾಕಿರುವಂಥದ್ದು ನಿಮ್ಮ ಸಭೆಗಳಲ್ಲಿ, ಪಾಕಿಸ್ತಾನದ ಪರವಾಗಿ ವಾದ ಮಾಡಿರುವುದು ನಿಮ್ಮ ಸಭೆಗಳಲ್ಲಿ, ಪಾಕಿಸ್ತಾನದ ಧ್ವಜ ಹಿಡಿದಿರುವಂಥದ್ದು ನಿಮ್ಮ ಸಭೆಗಳಲ್ಲಿ,
ಭಾರತಕ್ಕೆ ತುಚ್ಛವಾಗಿ ಮಾತನಾಡಿರ್ತಕ್ಕಂಥ ನಿಮ್ಮ ಸಭೆಗಳಲ್ಲಿ ಅವ್ರ ಬಗ್ಗೆ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಂಡು ಅದನ್ನು ತೋರಿಸಿ ನೀವು. ಅದು ಬಿಟ್ಟು ಈ ರಾಜ್ಯವನ್ನು ವಿಭಜನವಾದಿಗಳ ಮುಖಾಂತರವಾಗಿ ಕಾರ್ಯ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತದೆ. ಪ್ರಿಯಾಂಕಾ ಖರ್ಗೆ ಒಂದು ಎಚ್ಚೆತ್ತುಕೊಳ್ಳೋದು ಒಳ್ಳೆಯದು, ಬಾಯಿಗೆ ಹಿಡಿತ ಇಟ್ಕೊಳ್ಳೋದು ಒಳ್ಳೆಯದು, ನಾಲಿಗೆ ಹಿಡಿತದಿಂದ ಮಾತಾಡೋದು ಒಳ್ಳೆಯದು, RSS ಏನು ಅಂತ ಅಧ್ಯಯನ ಮಾಡೋದು ಒಳ್ಳೆಯದು. ಬಜರಂಗ ದಳ ನಿಷೇಧ ಮಾಡಲಿಕ್ಕೆ ನಿಮಗೆ ಹಕ್ಕು ಇಲ್ಲ, ನ್ಯಾಯವಿಲ್ಲ. ನೀವು ತಾಕತ್ತಿದ್ರೆ ನಿಮ್ಮ ಕೈಯಲ್ಲಿರ್ತಕ್ಕಂಥ ಪಾಕಿಸ್ತಾನದ ಪರವಾಗಿ ಘೋಷಣೆ ಮಾಡಿರ್ತಕ್ಕಂಥ ಬಂಧಿಸಿ. ನೋಡಿ, PFI ಅನ್ನು ಕೇಂದ್ರ ಸರ್ಕಾರ ಈಗಾಗಲೇ ನಿಷೇಧ ಮಾಡಿದೆ. ಇವರೇನು ನಿಷೇಧ ಮಾಡ್ತಾರೆ? ಬುದ್ಧಿವಂತಿಕೆ ಪ್ರದರ್ಶನ. PFI ಅನ್ನು ನಿಷೇಧ ಮಾಡಿದ್ದು ಕಾಂಗ್ರೆಸ್ ಅಲ್ಲ, ನಾವು ಮಾಡಿದ್ದೇವೆ. NIA ಮುಖಾಂತರ PFI ಅಲ್ಲಿ ಯಾರ್ಯಾರು ವಿಭಜನವಾದಿಗಳಿದ್ದಾರೆ ಅವರನ್ನು ಬಂಧಿಸುವ ಕೆಲಸವನ್ನು ಮಾಡಿದೆ. ಇವರು ಯಾವ ಕೆಲಸವೂ ಇಲ್ಲ. ಮತ್ತು RSS ರಾಷ್ಟ್ರಭಕ್ತಿಯ ಸಂಕೇತ ಅನ್ನತಕ್ಕಂಥದ್ದು ಕಾಂಗ್ರೆಸ್ನಲ್ಲೇ ಹೇಳಿದ್ದಾರೆ. ಸ್ವಲ್ಪ DK ಶಿವಕುಮಾರ್ ಹತ್ರ ಕೇಳಿ, ಅವರೇ ಪ್ರಾರ್ಥನೆ ಹೇಳ್ತಾರೆ, ವಿಧಾನಸಭೆಯಲ್ಲೇ ಪ್ರಾರ್ಥನೆ ಹೇಳ್ತಾರೆ. ಅದರಲ್ಲಿ ಆ ಪ್ರಾರ್ಥನೆಯಲ್ಲಿ ಏನಿದೆ ತಿಳ್ಕೊಳ್ಳಿಸಿ ಖರ್ಗೆ ಅವರು. ಒಟ್ಟು ಇವತ್ತು ಈ ರಾಜ್ಯವನ್ನು ವಿಭಜನವಾದ ದ್ವೇಷದ ರಾಜಕಾರಣ ಇದರ ಮುಖಾಂತರವಾಗಿ ಆಡಳಿತ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ. ನನಗನ್ನಿಸಿ ಇವತ್ತು ಗೊಂದಲವನ್ನು ಇವರಿಗೆ ಆಡಳಿತ ನಡೆಸಲಿಕ್ಕೆ ಆಗ್ತಾ ಇಲ್ಲ. ಮಂತ್ರಿಮಂಡಲದಲ್ಲಿ ಗೊಂದಲಗಳಿದ್ದಾವೆ, ಮಂತ್ರಿಗಳಲ್ಲಿ ಗೊಂದಲಗಳಿದ್ದಾವೆ. ಯಾರು ಮಂತ್ರಿ ಆಗಬೇಕು ಅನ್ನತಕ್ಕಂಥ ಚರ್ಚೆಗಳು ಪ್ರಾರಂಭ ಆಗಿದೆ. ಕೆಲವೇ ದಿನಗಳಲ್ಲಿ ಇದು ವಿಭಜನೆ ಆಗುತ್ತೆ. ಈ ಭಯದಿಂದ RSS ಬಜರಂಗ ದಳ ಬೇರೆ ಬೇರೆ ಇಂಥ ಘಟನೆಗಳನ್ನು ಇಟ್ಕೊಂಡು ಒಂದು ವಾತಾವರಣ ಎಬ್ಬಿಸಿ ಕಾಂಗ್ರೆಸ್ಸನ್ನು ಗಟ್ಟಿ ಕಾಂಗ್ರೆಸ್ಸನ್ನು ಹಿಡ್ಕೊಳ್ಳುವಂಥ ಪ್ರಯತ್ನಕ್ಕೆ ಕೇಳಿದ್ರೆ ರಾಜ್ಯದಲ್ಲಿ ಬೇರೆ ಸುದ್ದಿ. ಇವರ ಜಗಳ ಹೊರಗೆ ಬರಬಾರ್ದು, ಇವರ ಬೀದಿ ಕಾಳಗ ಹೊರಗೆ ಬರಬಾರ್ದು. ಅದಕ್ಕೋಸ್ಕರ ಈ ರೀತಿದ್ದು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಒಳ ಜಗಳ ಇವತ್ತು ಬೀದಿ ಕಾಳಗಾಗಿ ಹೊರಗೆ ಬಂದಿದೆ. ಹಾಗಾಗಿ ಇದೊಂದು ಷಡ್ಯಂತರ ಕಾಂಗ್ರೆಸ್. ರಾಜ್ಯದಲ್ಲಿ ಕಾಂಗ್ರೆಸ್ನ ಬಹುಮತದ ಸರ್ಕಾರ ಬಂದಿದೆ. ಚುನಾವಣೆಯ ಪೂರ್ವದಲ್ಲಿ 5 ಉಚಿತ ಉಡುಗೊರೆಗಳ ಆಶ್ವಾಸನೆ ಮುಖಾಂತರ ಈ ಸರ್ಕಾರ ಬಂದಿದೆ. ಆಗ ವಿರೋಧ ಪಕ್ಷದ ನಾಯಕರಾಗಿದ್ದ, ಈಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ, ಆಗ ಕಾಂಗ್ರೆಸ್ಸಿನ ಅಧ್ಯಕ್ಷ ಆಗಿದ್ದ, ಈಗ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ 5 ಉಡುಗೊರೆಗಳ ಬಗ್ಗೆ, ಉಚಿತ ಯೋಜನೆಗಳ ಬಗ್ಗೆ ಕರೆಯನ್ನು ಕೊಡ್ತಾ ಉಚಿತವಾಗಿರ್ತಕ್ಕಂಥ ವಿದ್ಯುತ್ 200 ಯೂನಿಟ್ ಸರ್ಕಾರ ಬಂದು 24 ಗಂಟೆಯಲ್ಲಿ ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಉಲ್ಲೇಖಗಳನ್ನು ಮಾಡಿದರು. ಪ್ರತಿ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀವಿ, ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿ ಕೊಡ್ತೀವಿ ಅನ್ನುವಂಥ ಆಶ್ವಾಸನೆಗಳನ್ನು ಈ ಸರ್ಕಾರ ಕೊಟ್ಟಿತ್ತು. ಕಾಂಗ್ರೆಸ್ ಪಾರ್ಟಿ ಕೊಟ್ಟಿತ್ತು. ಇವತ್ತು 24 ಗಂಟೆ ಬಿಟ್ಟು 20 ದಿವಸ ಕಳೆದರೂ ಯಾವುದೇ ಯೋಜನೆಗಳ ಬಗ್ಗೆ ಸರಿಯಾಗಿರ್ತಕ್ಕಂತಹ ಮಾತುಗಳು ಬರ್ತಾ ಇಲ್ಲ. ಉಚಿತ ಉಡುಗೊರೆಗಳ ಆದೇಶವನ್ನು ಮಾಡಿದ್ದಾರೆ, ಯಾವಾಗದಿಂದ ಕೊಡ್ತೇವೆ ಅನ್ನುವಂಥದ್ದಕ್ಕೂ ಉಲ್ಲೇಖಗಳಿಲ್ಲ. ಇದರ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಈ ಸರ್ಕಾರ ಬಂದಿದೆ. ಅವತ್ತು ಭಾಷಣದಲ್ಲಿ ಸಿದ್ದರಾಮಯ್ಯ ಹೇಳಿದರು, ಉಚಿತವಾಗಿರುವಂಥದ್ದು ಕೇವಲ ಬಡವರಿಗೆ ಮಾತ್ರ ಅಲ್ಲ, ನನ್ನನ್ನೂ ಸೇರಿಸಿ, ಸಿದ್ದರಾಮಯ್ಯನನ್ನೂ ಸೇರಿಸಿ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಉಚಿತ ವಿದ್ಯುತ್ನ ಬಗ್ಗೆ ಹೇಳಿದಾಗ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಹೆಸರನ್ನು ಹೇಳಿ ನಿನಗೂ ಬರುತ್ತೆ, ನಿನಗೂ ಬರುತ್ತೆ, ನಿನಗೂ ಬರುತ್ತೆ ಅಂತ ಹೇಳಿದರು. ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀವಿ ಹೇಳಿದಾಗ ಆ ಸಭೆಯಲ್ಲೇ ಇರ್ತಕ್ಕಂಥ ಒಬ್ಬರ ಹೆಸರನ್ನು ಹೇಳಿ ನಿನ್ನ ಹೆಂಡತಿಗೂ ಬರ್ತದೆ ಅಂತ ಹೇಳಿದ್ದಾರೆ. ಹೇಳಿದರೆ ಆಗ ಮಾನದಂಡಗಳು ಯಾವುದೂ ಇರಲಿಲ್ಲ. ಈ ರಾಜ್ಯದ ಪ್ರತಿಯೊಬ್ಬನಿಗೂ ಉಚಿತವಾಗಿರ್ತಕ್ಕಂಥ ವಿದ್ಯುತ್, ಪ್ರತಿಯೊಂದು ಮಹಿಳೆಯರಿಗೂ 2,000 ರೂಪಾಯಿ, ಪ್ರತಿಯೊಬ್ಬ ನಿರುದ್ಯೋಗ ಯುವಕನಿಗೂ 3,000 ರೂಪಾಯಿ, ಮತ್ತು ಬಸ್ಸಲ್ಲಿ ಓಡಾಡುವವರಿಗೆ ಉಚಿತವಾಗಿರ್ತಕ್ಕಂಥ ಧರ್ಮಸ್ಥಳ ಹೋಗಲಿ, ಸುಬ್ರಹ್ಮಣ್ಯ ಹೋಗಲಿ, ಮದುವೆಗೆ ಹೋಗಲಿ, ಎಲ್ಲಿ ಹೋಗಬೇಕಿದ್ರೂ ಉಚಿತವಾಗಿರ್ತಕ್ಕಂಥ ಮಹಿಳೆಯರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ತೀವಿ ಅಂತ ಹೇಳುವಂಥದ್ದನ್ನು ಸಿದ್ದರಾಮಯ್ಯ ಹೇಳಿದರು. ಸಿದ್ದರಾಮಯ್ಯ ಆಗ ವಿರೋಧ ಪಕ್ಷದ ನಾಯಕರು, ಕಾಂಗ್ರೆಸ್ ಪಕ್ಷದ ನಾಯಕರು, ಇವತ್ತೊಬ್ಬ ಮುಖ್ಯಮಂತ್ರಿ ಜವಾಬ್ದಾರಿ ಇರತಕ್ಕಂಥ ಸ್ಥಾನದಲ್ಲಿ ಹೇಳಿದ್ದಾರೆ. ಇವತ್ತು ಇದು ಯಾವುದನ್ನು ಈಡೇರಿಸುವಲ್ಲಿ ವಿಫಲ ಆಗಿದೆ. ಜನ ಇವರ ಆಶ್ವಾಸನೆಗಳನ್ನು ನಂಬಿ ಮತವನ್ನು ಹಾಕಿದ್ದಾರೆ. ಇವತ್ತು ಮತದಾನ ಮಾಡಿರ್ತಕ್ಕಂಥ ಮತದಾರ ಬಿಲ್ ಕಟ್ಟಲಿಕ್ಕೆ ಬರ್ತಕ್ಕಂಥವರಲ್ಲಿ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಹಾಗಾಗಿ ಇವತ್ತು ಮತದಾರನು ಸಮಸ್ಯೆಯಲ್ಲಿ ಸಿಕ್ಕೊಂಡಿದ್ದಾನೆ, ನೌಕರರು ಸಮಸ್ಯೆಯಲ್ಲಿ ಸಿಕ್ಕೊಂಡಿದ್ದಾರೆ. 10 ಕಡೆಗಳಲ್ಲಿ ನೌಕರರ ಮೇಲೆ ಹಲ್ಲೆಗಳು ನಡೀತಾ ಇದ್ದಾವೆ. ನನ್ನ ಜನ ಸರಿ ಇದ್ದಾರೆ, ಯಾಕಂದರೆ ಇದು ಉಚಿತ ಕೊಡಬಾರ್ದು, ಜನ ಬಿಲ್ ಕಟ್ಟಬಾರ್ದು ಅಂತಲೇ ನಾನು ಕರೆ ಕೊಡ್ತೀನಿ. ಯಾಕಂದರೆ ಅವರೇ ಹೇಳಿರ್ತಕ್ಕಂಥ ನಮ್ಮ ಸರ್ಕಾರ ಬಂದು 24 ಗಂಟೆಯಲ್ಲಿ ಕೊಡ್ತೀವಿ ಹೇಳಿದ್ದಾರೆ.
ಇವತ್ತು 20 ದಿವಸ ಕಳೆದರೂ ಇನ್ನೂ ಕೊಡದಿದ್ದರೆ ಜನ ಆಕ್ರೋಶ ಆಗೋದು ಸಹಜವಾಗಿ. ಬಿಲ್ ಯಾವುದೇ ಜನ ಕಟ್ಟಬಾರ್ದು. ಮತ್ತು ಆ ಸಂದರ್ಭದಲ್ಲಿ ಎಲ್ಲಾದರೂ ಗಲಾಟೆಗಳಾದರೆ, ಜನರಿಗೆ ಸಮಸ್ಯೆಗಳಾದರೆ ನಾವು ಜನರ ಪರವಾಗಿರ್ತೇವೆ. ಭಾರತೀಯ ಜನತಾ ಪಾರ್ಟಿ ಜನರ ಪರವಾಗಿರ್ತದೆ. ಜನರ ಪರವಾಗಿ ನಾವು ಹೋರಾಟಗಳನ್ನು ಮಾಡ್ತೀವಿ. ನೌಕರರಿಗೆ ಹಲ್ಲೆ ಮತ್ತು ಏನಾದರೂ ಆದರೆ ಅದಕ್ಕೆ ಸರ್ಕಾರವೇ ಹೊಣೆ ಆಗ್ತದೆ, ಸರ್ಕಾರವೇ ಬಾಧ್ಯ ಆಗ್ತದೆ. ಈ ಎಲ್ಲ ಕಾರಣಕ್ಕೆ ಇವತ್ತು ಅಶಾಂತಿ ವಾತಾವರಣ ನಿರ್ಮಾಣ ಆಗಿದೆ. ಬಸ್ಸಿಗೆ ಹತ್ತಿ ಕಂಡಕ್ಟರ್ಗಳಿಗೆ ಜನ ಗಲಾಟೆ ಮಾಡ್ತಾ ಇದ್ದಾರೆ, ಹಣ ಕೊಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಂಡಕ್ಟರ್ಗಳ ಮೇಲೆ ಹಲ್ಲೆ ನಡೀತಾ ಇದೆ. ಆದರೆ ಇವತ್ತು ಈ ಕಾಂಗ್ರೆಸ್ಸಿನ ಒಂದು ರಾಜನೀತಿಯಿಂದಾಗಿ ಇಡೀ ರಾಜ್ಯದಲ್ಲಿ ಅರಾಜಕತೆ ಪ್ರಾರಂಭ ಆಗಿದೆ. ಹಾಗಾಗಿ ನಾನು ಜನರಲ್ಲಿ ವಿನಂತಿ ಮಾಡೋದಿಷ್ಟೇ, ಯಾವುದೇ ಕಾರಣಕ್ಕೆ ಬಿಲ್ ಕಟ್ಟುವಂಥ ಅವಶ್ಯಕತೆಗಳಿಲ್ಲ. ಸರ್ಕಾರ ಹೇಳಿದೆ, ಸರ್ಕಾರದ ಪ್ರಮುಖರು ಹೇಳಿರ್ತಕ್ಕಂಥದ್ದು ಇವತ್ತು ಆದೇಶ ಆಗಿದೆ ಅಂತ ಹೇಳಿದ್ದಾರೆ. ಯಾವಾಗದಿಂದ ಅಂತ ಹೇಳಿ ಅವರು ಬಸ್ಸುಗಳಿಗೆ ಜನ ಟಿಕೆಟ್ ಕೊಡುವಂಥ ಅವಶ್ಯಕತೆಗಳಿಲ್ಲ. ನಾವು ಇನ್ನೂ 1 ತಿಂಗಳು ಕಾಯ್ತೀವಿ. ಅವಕಾಶಗಳನ್ನು ಕಾಂಗ್ರೆಸ್ ಪಾರ್ಟಿಗೆ ಸರ್ಕಾರಕ್ಕೆ ಕೊಡ್ತೀವಿ. ಆ ನಂತರ ಇದು ಸರಿಯಾಗಿದ್ರೆ ನಾವು ಹೋರಾಟಗಳನ್ನು ಪ್ರಾರಂಭ ಮಾಡ್ತೀವಿ. ರಾಷ್ಟ್ರಭಕ್ತಿಯನ್ನು ಕಲಿಸ್ತಕ್ಕಂಥದ್ದು ನಾನು ಇವತ್ತು ಹೇಳ್ತೇನೆ ಖರ್ಗೆ ಅವರಿಗೆ. ಇವತ್ತು ಈ ದೇಶ ನಡೆಸೋದು ಪ್ರಧಾನಮಂತ್ರಿ, RSS ಸ್ವಯಂ ಸೇವಕ. ಈ ದೇಶದ ಕೇಂದ್ರದಲ್ಲಿರ್ತಕ್ಕಂಥವರೆಲ್ಲರೂ RSS ಸ್ವಯಂ ಸೇವಕರು, ನಾವೆಲ್ಲರೂ ಸ್ವಯಂ ಸೇವಕರು. ನೆಹರು RSS ನಿಷೇಧಕ್ಕೆ ಕೈ ಹಾಕಿದ್ರು, ಕೈ ಸುಟ್ಕೊಂಡಿದ್ದಾರೆ. ಇಂದಿರಾ ಗಾಂಧಿಯವರು RSS ನಿಷೇಧಕ್ಕೆ ಕೈ ಹಾಕಿದ್ರು, ಕೈ ಸುಟ್ಕೊಂಡಿದ್ದಾರೆ. ನರಸಿಂಹರಾವ್ ಸರ್ಕಾರ ಇದ್ದಾಗಲೂ RSSಗೆ ನಿಷೇಧ ಇರ್ತಕ್ಕಂಥ ಕೆಲಸವನ್ನು ಯಾವಾಗ ಕಾಂಗ್ರೆಸ್ ಸರ್ಕಾರ ನಿಷೇಧ ಇರಿದೆ ಮತ್ತೆ ಆ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ರಾಷ್ಟ್ರದಲ್ಲಿ. ಬಜರಂಗ ದಳ RSS ನಿಷೇಧಕ್ಕೆ ಕೈ ಹಾಕಿ ನೋಡಿ ಏನಾಗ್ತೀರಿ ನೀವು. ಕಾಂಗ್ರೆಸ್ ಸುಟ್ಟು ಬುದ್ಧಿ ಆಗುತ್ತೆ. ಸಿದ್ದರಾಮಯ್ಯ ರಾಜಕಾರಣದಲ್ಲಿ ಇಲ್ಲ ಅಂತ ಆಗ್ತಾರೆ. ಪ್ರಿಯಾಂಕಾ ಖರ್ಗೆ ಸ್ವಲ್ಪ ಈ ದೇಶದ ಇತಿಹಾಸಗಳನ್ನು ತಿಳಿಯೋದು ಒಳ್ಳೆಯದು. ವಿಭಜನವಾದಿಗಳು ನಿಮಗೆ ಮನಸ್ಸಿದ್ರೆ, ತಾಕತ್ತಿದ್ರೆ, ಸಿದ್ದರಾಮಯ್ಯನಿಗೆ ತಾಕತ್ತಿದ್ರೆ ಅಥವಾ ಪ್ರಿಯಾಂಕಾ ಖರ್ಗೆಗೆ ತಾಕತ್ತಿದ್ರೆ, ಮೊನ್ನೆ ವಿಜಯೋತ್ಸವದಲ್ಲಿ ಪಾಕಿಸ್ತಾನದ ಧ್ವಜ ಹಿಡಿದಿದ್ದಾರೆ ಕಾಂಗ್ರೆಸ್ನ ಸಭೆಯಲ್ಲಿ. ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದ್ದಾರೆ. ರಾಷ್ಟ್ರ ವಿರೋಧಿ ಘೋಷಣೆಗಳನ್ನು ಹಾಕಿದ್ದಾರೆ, ರಾಷ್ಟ್ರ ವಿರೋಧಿ ಧ್ವಜಗಳನ್ನು ಹಿಡಿದಿದ್ದಾರೆ. ಇದು ದೊಡ್ಡದಾಗಿರ್ತಕ್ಕಂತಹ ಘಟನೆ. ಅಂತಹ ಯಾರ್ಯಾರಿದ್ದಾರೆ ನಿಮ್ಮ ಮೆರವಣಿಗೆಯಲ್ಲಿದ್ದರೂ ಬಂಧಿಸಿ ಅವರನ್ನು. ರಾಷ್ಟ್ರ ವಿರೋಧಿ ಇಲ್ಲಂದರೆ ಕಾಂಗ್ರೆಸ್ ರಾಷ್ಟ್ರ ವಿರೋಧಿಗಳಿಗೆ ಪ್ರೇರಕ ಶಕ್ತಿ ಅಂತ ಆಗುತ್ತೆ. ನಿಮ್ಮ ಮೆರವಣಿಗೆಯಲ್ಲಿರ್ತಕ್ಕಂಥದ್ದು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದ್ದು ನಿಮ್ಮ ಮೆರವಣಿಗೆಯಲ್ಲಿ, ಪಾಕಿಸ್ತಾನಕ್ಕೆ ಜಯಘೋಷಗಳನ್ನು ಹಾಕಿರುವಂಥ ನಿಮ್ಮ ಸಭೆಗಳಲ್ಲಿ, ಪಾಕಿಸ್ತಾನದ ಪರವಾಗಿ ವಾದ ಮಾಡಿರುವಂಥ ನಿಮ್ಮ ಸಭೆಗಳಲ್ಲಿ, ಪಾಕಿಸ್ತಾನದ ಧ್ವಜ ಹಿಡಿದಿರುವಂಥ ನಿಮ್ಮ ಸಭೆಗಳಲ್ಲಿ, ಭಾರತಕ್ಕೆ ತುಚ್ಛವಾಗಿ ಮಾತನಾಡಿರ್ತಕ್ಕಂಥ ನಿಮ್ಮ ಸಭೆಗಳಲ್ಲಿ ಅವ್ರ ಬಗ್ಗೆ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಂಡು ಅದನ್ನು ತೋರಿಸಿ ನೀವು. ಅದು ಬಿಟ್ಟು ಈ ರಾಜ್ಯವನ್ನು ವಿಭಜನವಾದಿಗಳ ಮುಖಾಂತರವಾಗಿ ಕಾರ್ಯ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತದೆ. ಪ್ರಿಯಾಂಕಾ ಖರ್ಗೆ ಒಂದು ಎಚ್ಚೆತ್ತುಕೊಳ್ಳೋದು ಒಳ್ಳೆಯದು, ಬಾಯಿಗೆ ಹಿಡಿತ ಇಟ್ಕೊಳ್ಳೋದು ಒಳ್ಳೆಯದು, ನಾಲಿಗೆ ಹಿಡಿತದಿಂದ ಮಾತಾಡೋದು ಒಳ್ಳೆಯದು, RSS ಏನು ಅಂತ ಅಧ್ಯಯನ ಮಾಡೋದು ಒಳ್ಳೆಯದು. ಬಜರಂಗ ದಳ ನಿಷೇಧ ಮಾಡಲಿಕ್ಕೆ ನಿಮಗೆ ಹಕ್ಕು ಇಲ್ಲ, ಇಲ್ಲ. ನೀವು ತಾಕತ್ತಿದ್ರೆ ನಿಮ್ಮ ಕೈಯಲ್ಲಿರ್ತಕ್ಕಂಥ ಪಾಕಿಸ್ತಾನದ ಪರವಾಗಿ ಘೋಷಣೆ ಮಾಡಿರ್ತಕ್ಕಂಥ ಬಂಧಿಸಿ. ನೋಡಿ, PFIಯನ್ನು ಕೇಂದ್ರ ಸರ್ಕಾರ ಈಗಾಗಲೇ ನಿಷೇಧ ಮಾಡಿದೆ. ಇವರೇನು ನಿಷೇಧ ಮಾಡ್ತಾರೆ? ಬುದ್ಧಿವಂತಿಕೆ ಪ್ರದರ್ಶನ. PFI ನಿಷೇಧ ಮಾಡಿದ್ದು ಕಾಂಗ್ರೆಸ್ ಅಲ್ಲ, ನಾವು ಮಾಡಿದ್ದೇವೆ. NIA ಮುಖಾಂತರ PFIಯಲ್ಲಿ ಯಾರ್ಯಾರು ವಿಭಜನವಾದಿಗಳಿದ್ದಾರೆ ಅವರನ್ನು ಬಂಧಿಸುವ ಕೆಲಸವನ್ನು ಮಾಡಿದೆ. ಇವರು ಯಾವ ಕೆಲಸವೂ ಇಲ್ಲ. ಮತ್ತು RSS ರಾಷ್ಟ್ರಭಕ್ತಿಯ ಸಂಕೇತ ಅನ್ನತಕ್ಕಂಥದ್ದು ಕಾಂಗ್ರೆಸ್ನಲ್ಲೇ ಹೇಳಿದ್ದಾರೆ. ಸ್ವಲ್ಪ DK ಶಿವಕುಮಾರ್ ಹತ್ರ ಕೇಳಿ, ಅವರೇ ಪ್ರಾರ್ಥನೆ ಹೇಳ್ತಾರೆ, ವಿಧಾನಸಭೆಯಲ್ಲೇ ಪ್ರಾರ್ಥನೆ ಹೇಳ್ತಾರೆ. ಅದರಲ್ಲಿ ಆ ಪ್ರಾರ್ಥನೆಯಲ್ಲಿ ಏನಿದೆ ತಿಳ್ಕೊಳ್ಳಿಸಿ ಖರ್ಗೆ ಅವರು ಸ್ವಲ್ಪ. ಒಟ್ಟು ಇವತ್ತು ಈ ರಾಜ್ಯವನ್ನು ವಿಭಜನವಾದ, ದ್ವೇಷದ ರಾಜಕಾರಣ, ಇದರ ಮುಖಾಂತರವಾಗಿ ಆಡಳಿತ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ. ನನಗನ್ನಿಸಿ ಇವತ್ತು ಗೊಂದಲವನ್ನು, ಇವರಿಗೆ ಆಡಳಿತ ನಡೆಸಲಿಕ್ಕೆ ಆಗ್ತಾ ಇಲ್ಲ. ಮಂತ್ರಿಮಂಡಲದಲ್ಲಿ ಗೊಂದಲಗಳಿದ್ದಾವೆ, ಮಂತ್ರಿಗಳಲ್ಲಿ ಗೊಂದಲಗಳಿದ್ದಾವೆ. ಯಾರು ಮಂತ್ರಿ ಆಗಬೇಕು ಅನ್ನತಕ್ಕಂಥ ಚರ್ಚೆಗಳು ಪ್ರಾರಂಭ ಆಗಿದೆ. ಕೆಲವೇ ದಿನಗಳಲ್ಲಿ ಇದು ವಿಭಜನೆ ಆಗುತ್ತೆ. ಈ ಭಯದಿಂದ RSS, ಬಜರಂಗ ದಳ, ಬೇರೆ ಬೇರೆ ಇಂಥ ಘಟನೆಗಳನ್ನು ಇಟ್ಕೊಂಡು ಒಂದು ವಾತಾವರಣ ಎಬ್ಬಿಸಿ ಕಾಂಗ್ರೆಸ್ಸನ್ನು ಗಟ್ಟಿ ಕಾಂಗ್ರೆಸ್ಸನ್ನು ಹಿಡ್ಕೊಳ್ಳುವಂಥ ಪ್ರಯತ್ನಕ್ಕೆ ಕೇಳಿದ್ರೆ ರಾಜ್ಯದಲ್ಲಿ ಬೇರೆ ಸುದ್ದಿ. ಇವರ ಜಗಳ ಹೊರಗೆ ಬರಬಾರ್ದು, ಇವರ ಬೀದಿ ಕಾಳಗ ಹೊರಗೆ ಬರಬಾರ್ದು. ಅದಕ್ಕೋಸ್ಕರ ಈ ರೀತಿದ್ದು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಒಳ ಜಗಳ ಇವತ್ತು ಬೀದಿ ಕಾಳಗಾಗಿ ಹೊರಗೆ ಬಂದಿದೆ. ಹಾಗಾಗಿ ಇದೊಂದು ಷಡ್ಯಂತರ ಕಾಂಗ್ರೆಸ್. ರಾಜ್ಯದಲ್ಲಿ ಕಾಂಗ್ರೆಸ್ನ ಬಹುಮತದ ಸರ್ಕಾರ ಬಂದಿದೆ. ಚುನಾವಣೆಯ ಪೂರ್ವದಲ್ಲಿ
5 ಉಚಿತ ಉಡುಗೊರೆಗಳ ಆಶ್ವಾಸನೆ ಮುಖಾಂತರ ಈ ಸರ್ಕಾರ ಬಂದಿದೆ. ಆಗ ವಿರೋಧ ಪಕ್ಷದ ನಾಯಕರಾಗಿದ್ದ ಈಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಣ್ಣ, ಆಗ ಕಾಂಗ್ರೆಸ್ಸಿನ ಅಧ್ಯಕ್ಷ ಆಗಿದ್ದ ಈಗ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ 5 ಉಡುಗೊರೆಗಳ ಬಗ್ಗೆ, ಉಚಿತ ಯೋಜನೆಗಳ ಬಗ್ಗೆ ಕರೆಯನ್ನು ಕೊಡ್ತಾ ಉಚಿತವಾಗಿರ್ತಕ್ಕಂಥ ವಿದ್ಯುತ್ 200 ಯೂನಿಟ್ ಸರ್ಕಾರ ಬಂದು 24 ಗಂಟೆಯಲ್ಲಿ ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಉಲ್ಲೇಖಗಳನ್ನು ಮಾಡಿದರು. ಪ್ರತಿ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀವಿ, ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿ ಕೊಡ್ತೀವಿ ಅನ್ನುವಂಥ ಆಶ್ವಾಸನೆಗಳನ್ನು ಈ ಸರ್ಕಾರ ಕೊಟ್ಟಿತ್ತು. ಕಾಂಗ್ರೆಸ್ ಪಾರ್ಟಿ ಕೊಟ್ಟಿತ್ತು. ಇವತ್ತು 24 ಗಂಟೆ ಬಿಟ್ಟು 20 ದಿವಸ ಕಳೆದರೂ ಯಾವುದೇ ಯೋಜನೆಗಳ ಬಗ್ಗೆ ಸರಿಯಾಗಿರ್ತಕ್ಕಂತಹ ಮಾತುಗಳು ಬರ್ತಾ ಇಲ್ಲ. ಉಚಿತ ಉಡುಗೊರೆಗಳ ಆದೇಶವನ್ನು ಮಾಡಿದ್ದಾರೆ, ಯಾವಾಗದಿಂದ ಕೊಡ್ತೇವೆ ಅನ್ನುವಂಥದ್ದಕ್ಕೂ ಉಲ್ಲೇಖಗಳಿಲ್ಲ. ಅದರ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಈ ಸರ್ಕಾರ ಬಂದಿದೆ. ಅವತ್ತು ಭಾಷಣದಲ್ಲಿ ಸಿದ್ದರಾಮಣ್ಣ ಹೇಳಿದರು, ಉಚಿತವಾಗಿರುವಂಥದ್ದು ಕೇವಲ ಬಡವರಿಗೆ ಮಾತ್ರ ಅಲ್ಲ, ನನ್ನನ್ನೂ ಸೇರಿಸಿ, ಸಿದ್ದರಾಮಣ್ಣನನ್ನೂ ಸೇರಿಸಿ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಉಚಿತ ವಿದ್ಯುತ್ನ ಬಗ್ಗೆ ಹೇಳಿದಾಗ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಹೆಸರನ್ನು ಹೇಳಿ ನಿನಗೂ ಬರುತ್ತೆ, ನಿನಗೂ ಬರುತ್ತೆ, ನಿನಗೂ ಬರುತ್ತೆ ಅಂತ ಹೇಳಿದರು. ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀವಿ ಹೇಳಿದಾಗ ಆ ಸಭೆಯಲ್ಲಿ ಇರ್ತಕ್ಕಂಥ ಒಬ್ಬರ ಹೆಸರನ್ನು ಹೇಳಿ ನಿನ್ನ ಹೆಂಡತಿಗೂ ಬರ್ತದೆ ಅಂತ ಹೇಳಿದ್ದಾರೆ. ಹೇಳಿದರೆ ಆಗ ಮಾನದಂಡಗಳು ಯಾವುದೂ ಇರಲಿಲ್ಲ. ಈ ರಾಜ್ಯದ ಪ್ರತಿಯೊಬ್ಬನಿಗೂ ಉಚಿತವಾಗಿರ್ತಕ್ಕಂಥ ವಿದ್ಯುತ್, ಪ್ರತಿಯೊಂದು ಮಹಿಳೆಗೂ 2,000 ರೂಪಾಯಿ, ಪ್ರತಿಯೊಬ್ಬ ನಿರುದ್ಯೋಗ ಯುವಕನಿಗೂ 3,000 ರೂಪಾಯಿ, ಮತ್ತು ಬಸ್ಸಲ್ಲಿ ಓಡಾಡುವವರಿಗೆ ಉಚಿತವಾಗಿರ್ತಕ್ಕಂಥ ಧರ್ಮಸ್ಥಳ ಹೋಗಲಿ, ಸುಬ್ರಹ್ಮಣ್ಯ ಹೋಗಲಿ, ಮದುವೆಗೆ ಹೋಗಲಿ, ಎಲ್ಲಿ ಹೋಗಬೇಕಿದ್ರೂ ಉಚಿತವಾಗಿರ್ತಕ್ಕಂಥ ಮಹಿಳೆಯರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ತೀವಿ ಅಂತ ಹೇಳುವಂಥದ್ದನ್ನು ಸಿದ್ದರಾಮಣ್ಣ ಹೇಳಿದರು. ಸಿದ್ದರಾಮಣ್ಣ ಆಗ ವಿರೋಧ ಪಕ್ಷದ ನಾಯಕರು, ಕಾಂಗ್ರೆಸ್ ಪಕ್ಷದ ನಾಯಕರು, ಇವತ್ತೊಬ್ಬ ಮುಖ್ಯಮಂತ್ರಿ ಜವಾಬ್ದಾರಿ ಇರತಕ್ಕಂಥ ಸ್ಥಾನದಲ್ಲಿ ಹೇಳಿದ್ದಾರೆ. ಇವತ್ತು ಇದು ಯಾವುದನ್ನು ಈಡೇರಿಸುವಲ್ಲಿ ವಿಫಲ ಆಗಿದೆ. ಜನ ಇವರ ಆಶ್ವಾಸನೆಗಳನ್ನು ನಂಬಿ ಮತವನ್ನು ಹಾಕಿದ್ದಾರೆ. ಇವತ್ತು ಮತದಾನ ಮಾಡಿರ್ತಕ್ಕಂಥ ಮತದಾರ ಬಿಲ್ ಕಟ್ಟಲಿಕ್ಕೆ ಬರ್ತಕ್ಕಂಥವರಲ್ಲಿ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಹಾಗಾಗಿ ಇವತ್ತು ಮತದಾರನು ಸಮಸ್ಯೆಯಲ್ಲಿ ಸಿಕ್ಕೊಂಡಿದ್ದಾನೆ, ನೌಕರರು ಸಮಸ್ಯೆಯಲ್ಲಿ ಸಿಕ್ಕೊಂಡಿದ್ದಾರೆ. 10 ಕಡೆಗಳಲ್ಲಿ ನೌಕರರ ಮೇಲೆ ಹಲ್ಲೆಗಳು ನಡೀತಾ ಇದ್ದಾವೆ. ನನ್ನ ಜನ ಸರಿ ಇದ್ದಾರೆ, ಯಾಕಂದರೆ ಇದು ಉಚಿತ ಕೊಡಬಾರ್ದು, ಜನ ಬಿಲ್ ಕಟ್ಟಬಾರ್ದು ಅಂತಲೇ ನಾನು ಕರೆ ಕೊಡ್ತೀನಿ. ಯಾಕಂದರೆ ಅವರೇ ಹೇಳಿರ್ತಕ್ಕಂಥ ನಮ್ಮ ಸರ್ಕಾರ ಬಂದು 24 ಗಂಟೆಯಲ್ಲಿ ಕೊಡ್ತೀವಿ ಹೇಳಿದ್ದಾರೆ. ಇವತ್ತು 20 ದಿವಸ ಕಳೆದರೂ ಇನ್ನೂ ಕೊಡದಿದ್ದರೆ ಜನ ಆಕ್ರೋಶ ಆಗೋದು ಸಹಜವಾಗಿ. ಬಿಲ್ ಯಾವುದೇ ಜನ ಕಟ್ಟಬಾರ್ದು. ಮತ್ತು ಆ ಸಂದರ್ಭದಲ್ಲಿ ಎಲ್ಲಾದರೂ ಗಲಾಟೆಗಳಾದರೆ, ಜನರಿಗೆ ಸಮಸ್ಯೆಗಳಾದರೆ ನಾವು ಜನರ ಪರವಾಗಿರ್ತೇವೆ. ಭಾರತೀಯ ಜನತಾ ಪಾರ್ಟಿ ಜನರ ಪರವಾಗಿರ್ತದೆ. ಜನರ ಪರವಾಗಿ ನಾವು ಹೋರಾಟಗಳನ್ನು ಮಾಡ್ತೀವಿ. ನೌಕರರಿಗೆ ಹಲ್ಲೆ ಮತ್ತು ಏನಾದರೂ ಆದರೆ ಅದಕ್ಕೆ ಸರ್ಕಾರವೇ ಹೊಣೆ ಆಗ್ತದೆ, ಸರ್ಕಾರವೇ ಬಾಧ್ಯ ಆಗ್ತದೆ. ಎಲ್ಲ ಕಾರಣಕ್ಕೆ ಇವತ್ತು ಅಶಾಂತಿ ವಾತಾವರಣ ನಿರ್ಮಾಣ ಆಗಿದೆ. ಬಸ್ಸಿಗೆ ಹತ್ತಿ ಕಂಡಕ್ಟರ್ಗಳಿಗೆ ಜನ ಗಲಾಟೆ ಮಾಡ್ತಾ ಇದ್ದಾರೆ, ಹಣ ಕೊಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಂಡಕ್ಟರ್ಗಳ ಮೇಲೆ ಹಲ್ಲೆ ನಡೀತಾ ಇದೆ. ಆದರೆ ಇವತ್ತು ಈ ಕಾಂಗ್ರೆಸ್ಸಿನ ಒಂದು ರಾಜನೀತಿಯಿಂದಾಗಿ ಇಡೀ ರಾಜ್ಯದಲ್ಲಿ ಅರಾಜಕತೆ ಪ್ರಾರಂಭ ಆಗಿದೆ. ಹಾಗಾಗಿ ನಾನು ಜನರಲ್ಲಿ ವಿನಂತಿ ಮಾಡೋದಿಷ್ಟೇ, ಯಾವುದೇ ಕಾರಣಕ್ಕೆ ಬಿಲ್ ಕಟ್ಟುವಂಥ ಅವಶ್ಯಕತೆಗಳಿಲ್ಲ. ಸರ್ಕಾರ ಹೇಳಿದೆ, ಸರ್ಕಾರದ ಪ್ರಮುಖರು ಹೇಳಿರ್ತಕ್ಕಂಥದ್ದು ಇವತ್ತು ಆದೇಶ ಆಗಿದೆ ಅಂತ ಹೇಳಿದ್ದಾರೆ. ಯಾವಾಗದಿಂದ ಅಂತ ಹೇಳಿ ಅವರು ಬಸ್ಸುಗಳಿಗೆ ಜನ ಟಿಕೆಟ್ ಕೊಡುವಂಥ ಅವಶ್ಯಕತೆಗಳಿಲ್ಲ. ನಾವು ಇನ್ನೂ 1 ತಿಂಗಳು ಕಾಯ್ತೀವಿ, ಅವಕಾಶಗಳನ್ನು ಕಾಂಗ್ರೆಸ್ ಪಾರ್ಟಿಗೆ ಸರ್ಕಾರಕ್ಕೆ ಕೊಡ್ತೀವಿ. ಆ ನಂತರ ಇದು ಸರಿಯಾಗಿದ್ದರೆ ನಾವು ಹೋರಾಟಗಳನ್ನು ಪ್ರಾರಂಭ ಮಾಡ್ತೀವಿ. ರಾಷ್ಟ್ರಭಕ್ತಿಯನ್ನು ಕಲಿಸ್ತಕ್ಕಂಥದ್ದು ನಾನು ಇವತ್ತು ಹೇಳ್ತೇನೆ ಖರ್ಗೆ ಅವರಿಗೆ. ಇವತ್ತು ಈ ದೇಶ ನಡೆಸೋದು ಪ್ರಧಾನಮಂತ್ರಿ, RSS ಸ್ವಯಂ ಸೇವಕ. ಈ ದೇಶದ ಕೇಂದ್ರದಲ್ಲಿರ್ತಕ್ಕಂಥವರೆಲ್ಲರೂ RSS ಸ್ವಯಂ ಸೇವಕರು, ನಾವೆಲ್ಲರೂ ಸ್ವಯಂ ಸೇವಕರು. ನೆಹರು RSS ನಿಷೇಧಕ್ಕೆ ಕೈ ಹಾಕಿದ್ರು, ಕೈ ಸುಟ್ಕೊಂಡಿದ್ದಾರೆ. ಇಂದಿರಾ ಗಾಂಧಿಯವರು RSS ನಿಷೇಧಕ್ಕೆ ಕೈ ಹಾಕಿದ್ರು, ಕೈ ಸುಟ್ಕೊಂಡಿದ್ದಾರೆ. ನರಸಿಂಹರಾವ್ ಸರ್ಕಾರ ಇದ್ದಾಗಲೂ RSSಗೆ ನಿಷೇಧ ಹೇರ್ತಕ್ಕಂಥ ಕೆಲಸವನ್ನು ಯಾವಾಗ ಕಾಂಗ್ರೆಸ್ ಸರ್ಕಾರ ನಿಷೇಧ ಹೇರಿದ ಮತ್ತೆ ಆ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ರಾಷ್ಟ್ರದಲ್ಲಿ. ಬಜರಂಗ ದಳ RSS ನಿಷೇಧಕ್ಕೆ ಕೈ ಹಾಕಿ ನೋಡಿ ಏನಾಗ್ತೀರಿ ನೀವು. ಕಾಂಗ್ರೆಸ್ ಸುಟ್ಟು ಬುದ್ಧಿ ಆಗುತ್ತೆ, ಸಿದ್ದರಾಮಣ್ಣ ರಾಜಕಾರಣದಲ್ಲಿ ಇಲ್ಲ ಅಂತ ಆಗ್ತಾರೆ. ಪ್ರಿಯಾಂಕಾ ಖರ್ಗೆ ಸ್ವಲ್ಪ ಈ ದೇಶದ ಇತಿಹಾಸಗಳನ್ನು ತಿಳಿಯೋದು ಒಳ್ಳೆಯದು. ವಿಭಜನವಾದಿಗಳು ನಿಮಗೆ ಮನಸ್ಸಿದ್ರೆ, ತಾಕತ್ತಿದ್ರೆ, ಸಿದ್ದರಾಮಣ್ಣನಿಗೆ ತಾಕತ್ತಿದ್ರೆ ಅಥವಾ ಪ್ರಿಯಾಂಕಾ ಖರ್ಗೆಗೆ ತಾಕತ್ತಿದ್ರೆ
ಮೊನ್ನೆ ವಿಜಯೋತ್ಸವದಲ್ಲಿ ಪಾಕಿಸ್ತಾನದ ಧ್ವಜ ಹಿಡಿದಿದ್ದಾರೆ ಕಾಂಗ್ರೆಸ್ನ ಸಭೆಯಲ್ಲಿ. ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದ್ದಾರೆ, ರಾಷ್ಟ್ರ ವಿರೋಧಿ ಘೋಷಣೆಗಳನ್ನು ಹಾಕಿದ್ದಾರೆ, ರಾಷ್ಟ್ರ ವಿರೋಧಿ ಧ್ವಜಗಳನ್ನು ಹಿಡಿದಿದ್ದಾರೆ. ಇದು ದೊಡ್ಡದಾಗಿರ್ತಕ್ಕಂಥ ಘಟನೆ. ಅಂತಹ ಯಾರ್ಯಾರಿದ್ದಾರೆ ನಿಮ್ಮ ಮೆರವಣಿಗೆಯಲ್ಲಿದ್ದರೂ ಬಂಧಿಸಿ ಅವರನ್ನು. ರಾಷ್ಟ್ರ ವಿರೋಧಿ ಇಲ್ಲಂದರೆ ಕಾಂಗ್ರೆಸ್ ರಾಷ್ಟ್ರ ವಿರೋಧಿಗಳಿಗೆ ಪ್ರೇರಕ ಶಕ್ತಿ ಅಂತಾಗುತ್ತೆ. ನಿಮ್ಮ ಮೆರವಣಿಗೆಯಲ್ಲಿರ್ತಕ್ಕಂಥದ್ದು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳಿದ್ದು ನಿಮ್ಮ ಮೆರವಣಿಗೆಯಲ್ಲಿ, ಪಾಕಿಸ್ತಾನಕ್ಕೆ ಜಯಘೋಷಗಳನ್ನು ಹಾಕಿರುವಂಥ ನಿಮ್ಮ ಸಭೆಗಳಲ್ಲಿ, ಪಾಕಿಸ್ತಾನದ ಪರವಾಗಿ ವಾದ ಮಾಡಿರುವಂಥ ನಿಮ್ಮ ಸಭೆಗಳಲ್ಲಿ, ಪಾಕಿಸ್ತಾನದ ಧ್ವಜ ಹಿಡಿದಿರುವಂಥ ನಿಮ್ಮ ಸಭೆಗಳಲ್ಲಿ, ಭಾರತಕ್ಕೆ ತುಚ್ಛವಾಗಿ ಮಾತನಾಡಿರ್ತಕ್ಕಂಥ ನಿಮ್ಮ ಸಭೆಗಳಲ್ಲಿ ಅವ್ರ ಬಗ್ಗೆ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಂಡು ಅದನ್ನು ತೋರಿಸಿ ನೀವು. ಅದು ಬಿಟ್ಟು ಈ ರಾಜ್ಯವನ್ನು ವಿಭಜನವಾದಿಗಳ ಮುಖಾಂತರವಾಗಿ ಕಾರ್ಯ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತದೆ. ಪ್ರಿಯಾಂಕಾ ಖರ್ಗೆ ಒಂದು ಎಚ್ಚೆತ್ತುಕೊಳ್ಳೋದು ಒಳ್ಳೆಯದು, ಬಾಯಿಗೆ ಹಿಡಿತ ಇಟ್ಕೊಳ್ಳೋದು ಒಳ್ಳೆಯದು, ನಾಲಿಗೆ ಹಿಡಿತದಿಂದ ಮಾತಾಡೋದು ಒಳ್ಳೆಯದು, RSS ಏನು ಅಂತ ಅಧ್ಯಯನ ಮಾಡೋದು ಒಳ್ಳೆಯದು. ಬಜರಂಗ ದಳ ನಿಷೇಧ ಮಾಡಲಿಕ್ಕೆ ನಿಮಗೆ ಹಕ್ಕು ಇಲ್ಲ, ನ್ಯಾಯವಿಲ್ಲ. ನೀವು ತಾಕತ್ತಿದ್ರೆ ನಿಮ್ಮ ಕೈಯಲ್ಲಿರ್ತಕ್ಕಂಥ ಪಾಕಿಸ್ತಾನದ ಪರವಾಗಿ ಘೋಷಣೆ ಮಾಡಿರ್ತಕ್ಕಂಥ ಬಂಧಿಸಿ. ನೋಡಿ, PFIಯನ್ನು ಕೇಂದ್ರ ಸರ್ಕಾರ ಈಗಾಗಲೇ ನಿಷೇಧ ಮಾಡಿದೆ. ಇವರೇನು ನಿಷೇಧ ಮಾಡ್ತಾರೆ? ಬುದ್ಧಿವಂತಿಕೆ ಪ್ರದರ್ಶನ. PFI ನಿಷೇಧ ಮಾಡಿದ್ದು ಕಾಂಗ್ರೆಸ್ ಅಲ್ಲ, ನಾವು ಮಾಡಿದ್ದೇವೆ. NIA ಮುಖಾಂತರ PFIಯಲ್ಲಿ ಯಾರ್ಯಾರು ವಿಭಜನವಾದಿಗಳಿದ್ದಾರೆ ಅವರನ್ನು ಬಂಧಿಸುವ ಕೆಲಸವನ್ನು ಮಾಡಿದೆ. ಇವರು ಯಾವ ಕೆಲಸವೂ ಇಲ್ಲ. ಮತ್ತು RSS ರಾಷ್ಟ್ರಭಕ್ತಿಯ ಸಂಕೇತ ಅನ್ನತಕ್ಕಂಥದ್ದು ಕಾಂಗ್ರೆಸ್ನಲ್ಲೇ ಹೇಳಿದ್ದಾರೆ. ಸ್ವಲ್ಪ DK ಶಿವಕುಮಾರ್ ಹತ್ರ ಕೇಳಿ, ಅವರೇ ಪ್ರಾರ್ಥನೆ ಹೇಳ್ತಾರೆ, ವಿಧಾನಸಭೆಯಲ್ಲೇ ಪ್ರಾರ್ಥನೆ ಹೇಳ್ತಾರೆ. ಅದರಲ್ಲಿ ಆ ಪ್ರಾರ್ಥನೆಯಲ್ಲಿ ಏನಿದೆ ತಿಳ್ಕೊಳ್ಳಿಸಿ ಖರ್ಗೆ ಅವರು. ಸ್ವಲ್ಪ ಒಟ್ಟು ಇವತ್ತು ಈ ರಾಜ್ಯವನ್ನು ವಿಭಜನವಾದ ದ್ವೇಷದ ರಾಜಕಾರಣ ಇದರ ಮುಖಾಂತರವಾಗಿ ಆಡಳಿತ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ. ನನಗನ್ನಿಸಿ ಇವತ್ತು ಗೊಂದಲವನ್ನು ಇವರಿಗೆ ಆಡಳಿತ ನಡೆಸಲಿಕ್ಕೆ ಆಗ್ತಾ ಇಲ್ಲ. ಮಂತ್ರಿಮಂಡಲದಲ್ಲಿ ಗೊಂದಲಗಳಿದ್ದಾವೆ, ಮಂತ್ರಿಗಳಲ್ಲಿ ಗೊಂದಲಗಳಿದ್ದಾವೆ. ಯಾರು ಮಂತ್ರಿ ಆಗಬೇಕು ಅನ್ನತಕ್ಕಂಥ ಚರ್ಚೆಗಳು ಪ್ರಾರಂಭ ಆಗಿದೆ. ಕೆಲವೇ ದಿನಗಳಲ್ಲಿ ಇದು ವಿಭಜನೆ ಆಗುತ್ತೆ. ಈ ಭಯದಿಂದ RSS ಬಜರಂಗ ದಳ ಬೇರೆ ಬೇರೆ ಇಂಥ ಘಟನೆಗಳನ್ನು ಇಟ್ಕೊಂಡು ಒಂದು ವಾತಾವರಣ ಎಬ್ಬಿಸಿ ಕಾಂಗ್ರೆಸ್ಸನ್ನು ಗಟ್ಟಿ ಕಾಂಗ್ರೆಸ್ಸನ್ನು ಹಿಡ್ಕೊಳ್ಳುವಂಥ ಪ್ರಯತ್ನಕ್ಕೆ ಕೇಳಿದರೆ ರಾಜ್ಯದಲ್ಲಿ ಬೇರೆ ಸುದ್ದಿ. ಇವರ ಜಗಳ ಹೊರಗೆ ಬರಬಾರ್ದು, ಇವರ ಬೀದಿ ಕಾಳಗ ಹೊರಗೆ ಬರಬಾರ್ದು. ಅದಕ್ಕೋಸ್ಕರ ಈ ರೀತಿದ್ದು ಮಾಡ್ತಾ ಇದ್ದಾರೆ.